Neelam Mataji, is it my Yes. ಇದು ಸ್ಕ್ರೀನ್ ಶೇರ್ ಆಗಿದೆ ಅಲ್ಲ? Yes, Mataji, we can see the screen. ಅಂದ್ರೆ only current screen or you are able to see the sides? I can see both, Mataji. Your screen also, as well as you are sharing screen also, and you also both. No. Only the main screen is visible, Yes. right? Not on Yes. the side. No. Only the main screen. Okay. Thank you so much. My voice is audible? Yes, Mataji. Yes. It's clear. Hare Krishna. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಸೊ 18 ದಿನಗಳಲ್ಲಿ ಭಗವದ್ಗೀತೆಯನ್ನು ಕಲಿಯಿರಿ. ಸೊ ಈ ಒಂದು ಕೋರ್ಸಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ. ಸೊ ಇದು ಇಸ್ಕಾನ್ ರಾಧಾ ಗೋವಿಂದ್ ಟೆಂಪಲ್ ಮಂಗಳೂರು. ಸೊ ಇವರಿಂದ ಆಯೋಜಿಸಲ್ಪಟ್ಟಿದೆ. ಸೊ ಇವರು ನಮ್ಮ ಸಂಸ್ಥಾಪಕ ಆಚಾರ್ಯರು, ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಸೊ ಈಗ ನಾವು 18 ದಿನಗಳಲ್ಲಿ ಈ ಭಗವದ್ಗೀತೆ ಏನ್ ಕಲಿಯಲಿದ್ದೇವೆ, ಇದು ಇವರ ಒಂದು ಬೋಧನೆಗಳ ಮುಖಾಂತರ, ಲೈಕ್ ಅವ್ರು ಬರ್ದಿರೋ ಪುಸ್ತಕ ಭಗವದ್ಗೀತಾ ಯಥಾರೂಪ. ಸೊ ಆ ಪುಸ್ತಕದಲ್ಲಿ ಕೊಟ್ಟಿರೋ ಒಂದು ಭಾವಾರ್ಥಗಳೇನಿದೆ ಅದೆಲ್ಲ ಅಂದ್ರೆ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಅವರು ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಭಾವಾರ್ಥ ಎಲ್ಲ. ಸೊ ನೀವೆಲ್ಲರೂ ಏನಿದೆ ಇದು ಭಗವದ್ಗೀತಾ ಯಥಾರೂಪ ಒಂದು ಖಂಡಿತ ತಗೊಳ್ಬೇಕು. ಯಾಕಂದ್ರೆ ಸುಲಭ ರೀತಿಯಲ್ಲಿ ಅರ್ಥ ಆಗೋ ತರ ಪ್ರಭುಪಾದರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈಗ ನೀವು ಕೆಲವು ಜನ ನಿನ್ನೇನು ಅಟೆಂಡ್ ಮಾಡಿರ್ಬೋದು. ಅದರಲ್ಲಿ ನಾವು ಗೀತಾ ಮಹಾತ್ಮೆ ಅಂತ ಹೇಳಿ, ಸೊ ಇದು ಗೀತೆ ಅಂದ್ರೆ ಶಂಕರಾಚಾರ್ಯರು ಕೊಟ್ಟಿರೋದು. ಸೊ ಇದನ್ನ ನೋಡೋಣ ಏನ್ ಹೇಳುತ್ತೆ ಅಂತಂದ್ರೆ, ಗೀತೆ ಓದೋದ್ರಿಂದ ಏನು ನಮಗೆ ಲಾಭ ಅಂತ, ಲೈಕ್ ಎಲ್ಲದಕ್ಕೂ ಫಲಶ್ರುತಿ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಾ ಪಠೇತ್ ಪ್ರಯತ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನು ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಭಯಶೋಕಾದಿವರ್ಜಿತ ಎಂದರೆ ವ್ಯಕ್ತಿಯು ಈ ಬದುಕಿನಲ್ಲಿ ಎಲ್ಲಾ ಭಯಗಳನ್ನು ಬಿಡುಗಡೆ ಹೊಂದಬಹುದು ಮತ್ತು ಅಂತವನ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪ ಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಮಲ ನಿರ್ಮೋಚನಂ ಪುಂಸ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾ ಭಸಿ ಸ್ನಾನಂ ಸಂಸಾರ ಮಲನಾಶನಂ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂತವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಷ್ಠುತ. ಭಗವದ್ಗೀತೆಯನ್ನು ದೇವೋತ್ತಮ ಪರಮಪುರುಷನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲಾ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು. ಏಕೆಂದರೆ ಅದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದನ್ನು ದೇವೋತ್ತಮ ಪರಮಪುರುಷನೇ ಹೇಳಿದ್ದಾನೆ. ಭಾರತಾಮೃತ ಸರ್ವಸ್ವಂ ವಿಷ್ಣುರ್ವಕ್ತ್ರ ದ್ವಿನಿಶ್ರುತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿಯು ದೊರಕುತ್ತದೆ ಎಂದ ಮೇಲೆ ಭಗವದ್ಗೀತೆ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆಯು ಮಹಾಭಾರತ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಗವದ್ಗೀತೆಯು ದೇವೋತ್ತಮ ಪರಮ ಪುರುಷನ ಬಾಯಿಂದ ಬಂದಿದೆ. ಗಂಗೆಯು ಭಗವಂತನ
ಪಾದ ಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ನಿಷ್ಪಕ್ಷವಾದ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆಯು ಗೀತೋಪನಿಷತ್ತು ಎಲ್ಲಾ ಉಪನಿಷತ್ಗಳ ಸಾರ. ಇದು ಗೋವಿನಂತಿದೆ. ಗೋಪಾಲನಂದನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲಾ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಾರೆ. ಸೊ ನೀವೆಲ್ಲರೂ ಸೊ ಭಗವದ್ಗೀತೆಯ ಒಂದು ಅಮೃತ ಸವಿಯಕ್ ಬಂದಿದೀವಿ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಹಿಂದಿನ ದಿನಗಳಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದುದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಏವ, ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ, ಒಂದೇ ಮಂತ್ರ ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ, ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆ. ಸೊ ಇದು ಗೀತಾ ಮಹಾತ್ಮ್ಯದ್ದು. ಸೊ ಇದು ಪ್ರಭುಪಾದ್ ಅಂದ್ರೆ ಅವರು 1965 ಅಮೆರಿಕಕ್ಕೆ ಹೋಗ್ತಾರೆ ಪ್ರಭುಪಾದ್. ಸೊ ಇದು ಅಮೆರಿಕದಲ್ಲಿ ಜಗನ್ನಾಥ್ ಯಾತ್ರೆದು. ಸೊ ನಾವು ಪ್ರಭುಪಾದ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅವ್ರದ್ದು ಅಂದ್ರೆ 1896 ಪ್ರಭುಪಾದ್ರ ಜನನ. ಸೊ ಅವರು ಅಮೆರಿಕಕ್ಕೆ ಹೋಗೋ ಮೊದ್ಲು ಅವರಿಗೆ ಒಬ್ರು ಅಂದ್ರೆ ಒಬ್ಬರೇ ಒಬ್ರು ಶಿಷ್ಯರು ಇರ್ತಾರೆ. ಅದೇ ಅವರು 12 ವರ್ಷದಲ್ಲಿ 4000 ಶಿಷ್ಯರನ್ನ ಮಾಡ್ತಾರೆ ಪ್ರಭುಪಾದ್. ಮತ್ತೆ ಅವರು ಒಂದ್ಸರ್ತಿ ಅಂದ್ರೆ ಅಮೆರಿಕಕ್ಕೆ ಹೋಗೋ ಮೊದ್ಲು ಅವರು 3 ಪುಸ್ತಕಗಳನ್ನ ಬರೆದಿರ್ತಾರೆ. ಅದೇ ನೆಕ್ಸ್ಟ್ 12 ವರ್ಷದಲ್ಲಿ ಅವರು 60 ಪುಸ್ತಕಗಳನ್ನ ಬರೀತಾರೆ ಪ್ರಭುಪಾದ್. ಮತ್ತೆ ಅವರು 70 ವರ್ಷದವರೆಗೂ ಅವರು ಅಂದ್ರೆ ದೇಶ ಬಿಟ್ಟು ಹೊರಗಡೆ ಹೋಗಿರೋದು ಅಂತಿರಲ್ಲ. ಅದೇ ನೆಕ್ಸ್ಟ್ 12 ವರ್ಷದಲ್ಲಿ ಅವರು 12 ಸತಿ ಅಂದ್ರೆ 14 ಸತಿ ದೇಶನ ಅಂದ್ರೆ ಅರೌಂಡ್ ದ ವರ್ಲ್ಡ್ ಹೋಗಿ ಬರ್ತಾರೆ. ಅವರು ಅಷ್ಟು ಸರ್ತಿ ಹೋಗಿ ಬರ್ತಾರೆ. ಮತ್ತೆ 108 ಟೆಂಪಲ್ ಕಟ್ತಾರೆ. ಹೋಗೋ ಮುಂಚೆ ಅವರಿಗೆ ಒಬ್ರು ಶಿಷ್ಯರು ಇರ್ತಾರೆ. ಬಟ್ ಅದೇ ಬರುವಾಗ ಅವರಿಗೆ ಅಂದ್ರೆ 108 ಟೆಂಪಲ್ 12 ವರ್ಷದಲ್ಲಿ ಇದೊಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಪ್ರಭುಪಾದ್ ಮಾಡಿರೋದು. ಸೊ ಅದೇನು ಅಂದ್ರೆ ಅವರಿಗೆ ಆ ಒಂದು ಕೃಷ್ಣನ್ ಮೇಲಿರೋ ಒಂದು ನಂಬಿಕೆ. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರಭುಪಾದ್. ಆಕ್ಚುಲಿ ಇಸ್ಕಾನ್ ಸಂಸ್ಥೆ ಅಂತ ಹೇಳುವಾಗ ಎಲ್ಲರೂ ಅಂದ್ರೆ ಇದು ಫಾರಿನ್ ಸಂಸ್ಥೆ ಅನ್ಕೊಳ್ತಾರೆ. ಬಟ್ ಇದು ಫಾರಿನ್ ಅಲ್ಲ, ಇಂಡಿಯನ್ ಭಾರತದ್ದೇ ಇದು. ಮತ್ತೆ ಪ್ರಭುಪಾದರು ಕೋಲ್ಕತ್ತಾ ಮತ್ತೆ ಎಲ್ಲಾ ಆಚಾರ್ಯರು, ಇಸ್ಕಾನ್ ಆಚಾರ್ಯರು ಯಾರಿದ್ದಾರೆ ಎಲ್ಲರೂ ಕೋಲ್ಕತ್ತಾದವ್ರೆ, ಅಂದ್ರೆ ಬೆಂಗಾಲಿಸ್ ಮೇನ್ ಆಗಿ. ಸೊ ಪ್ರಭುಪಾದ 40 ವರ್ಷ ಕಷ್ಟಪಟ್ಟಿದ್ದಾರೆ ಭಾರತದಲ್ಲಿ ಮಾಡಕ್ಕೆ ಇದು ಕೃಷ್ಣ ಪ್ರಜ್ಞೆಯನ್ನ ಸ್ಥಾಪನೆ ಮಾಡಕ್ಕೆ. ಬಟ್ ಯಾರು ಇಂಟ್ರೆಸ್ಟ್ ತೋರಿಸಿಲ್ಲ. ಮತ್ತೆ ಅವರ ಗುರುಗಳ ಆದೇಶದ ಮೇಲೆ ಅವರು ಇದು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಪ್ರಸಿದ್ಧ ಆದ್ಮೇಲೆ ನಂತರ ಇಲ್ಲಿ ಭಾರತದಲ್ಲಿ ಎಲ್ಲರೂ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಪ್ರಭುಪಾದರ ಸ್ವಲ್ಪ ಬಾಲ್ಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರಭುಪಾದರು ಇದು ಜಗನ್ನಾಥ್ ಯಾತ್ರೆದು. ಏನಂದ್ರೆ ಅವರು ಅಂದ್ರೆ ಚಿಕ್ಕವರು ಇರುವಾಗಿಂದಾನೆ ಅಂದ್ರೆ ಅವ್ರ ಮನೆಯಲ್ಲಿ ಒಂದು ಡಿವೋಷನಲ್ ಅಂದ್ರೆ ಆ ಒಂದು ಅವರು ವೈಷ್ಣವರು. ಅವ್ರ ತಂದೆನೂ ತುಂಬಾ ಪ್ಯೂರ್ ಡಿವೋಟಿ ಆಗಿರ್ತಾರೆ. ಸೊ ಶುದ್ಧ ಭಕ್ತರಾಗಿರ್ತಾರೆ ಅವ್ರ ತಂದೆ. ಸೊ ಅವ್ರ ಮನೇಲಿ ಹೇಗೆ ಅಂದ್ರೆ ಅವ್ರ ತಂದೆಗೊಂದು ಬಟ್ಟೆ ಅಂಗಡಿ ಇರುತ್ತೆ.
ಸೊ ಅವ್ರು ಬಟ್ಟೆ ಅಂಗಡಿ ಅಂದ್ರೆ ಅವರು ರಾತ್ರಿ ಬರುವಾಗ ಅಲ್ಲಿ ಇಲಿಗಳಿಗೆ ಕೂಡ ಅವರು ಅನ್ನ ಇಟ್ಟು ಬರ್ತಾ ಇದ್ರು. ಅಂದ್ರೆ ಅಷ್ಟೊಂದು ಕರುಣೆ, ಅಂದ್ರೆ ಈವನ್ ಯಾವುದೇ ಒಂದು ಪ್ರಾಣಿ ಪಕ್ಷಿ ಎಲ್ಲದ್ರ ಮೇಲೆ ಅಷ್ಟೊಂದು ಒಂದು ಸಹಾನುಭೂತಿ ಇತ್ತು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಶುದ್ಧ ಭಕ್ತರಲ್ಲಿ ಅವರು ಬರೇ ಅಂದ್ರೆ ಆತ್ಮ ನೋಡ್ತಾರೆ, ಅವರು ಹೊರಗಿನ ಒಂದು ದೇಹನ ನೋಡಿ ಬೆಲೆ ಕೊಡಲ್ಲ ಜನರಿಗೆ. ಸೊ ಅವರು ಅಷ್ಟು ಪ್ಯೂರ್ ಡಿವೋಟಿ ಇರ್ತಾರೆ. ಮತ್ತೆ ಬಂದು ಎಲ್ಲ ದೇವರಿಗೆ ಅಂದ್ರೆ ದಿನಾ ಭಾಗವತಂ ಓದುವಂಥದ್ದು, ಭಗವದ್ಗೀತೆ ಓದುವಂಥದ್ದು, ಮತ್ತೆ ಚೈತನ್ಯ ಚರಿತಾಮೃತ ಅಂತ ಹೇಳಿ ಅದನ್ನೆಲ್ಲ ಓದಿ ಮತ್ತೆ ರಾತ್ರಿ ದೇವರಿಗೆಲ್ಲ ಪೂಜೆ ಮಾಡಿ ಅವ್ರು ಮಲಗುವಷ್ಟೊತ್ತಿಗೆ 12:30, 1 ಗಂಟೆ ಹಾಗೆಲ್ಲ ಅದನ್ನೆಲ್ಲ ಪ್ರಭುಪಾದ್ ನೋಡ್ತಾ ಇದ್ರು. ಸಣ್ಣವರು ಇರುವಾಗಿಂದ ಅವರಿಗೆ ತುಂಬಾ ಒಂದು ಭಕ್ತಿ ಇತ್ತು ಪ್ರಭುಪಾದಿಗೆ. ಅಂದ್ರೆ ಅವ್ರ ಮನೆ ಹತ್ರ ಒಂದು ರಾಧಾ ಗೋವಿಂದ್ ಟೆಂಪಲ್ ಇರುತ್ತೆ, ಅಂದ್ರೆ ದೇವಸ್ಥಾನ. ಸೊ ಅಲ್ಲಿ ಅವರು 1.5 ವರ್ಷದ ಮಗು ಆಗ ಕರ್ಕೊಂಡು ಹೋಗಿದ್ದಾಗ ಆಲ್ಮೋಸ್ಟ್ 1.5 ಗಂಟೆ ಪ್ರಭುಪಾದು ಆ ಡಿಟೀಸ್ ಏನಿದೆ ಅಂದ್ರೆ ಆ ವಿಗ್ರಹಗಳನ್ನ ನೋಡ್ತಾ ಇದ್ರಂತೆ. ಸೊ ಅದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ ಲೈಕ್ ಅವರಿಗೆ ಪ್ರಭುಪಾದರ್ನ ಅದಕ್ಕೆ ಅವರು ಈ ಭೌತಿಕ ಜಗತ್ತಿಗೆ ನಮ್ ತರ ಬಂದಿದ್ದಲ್ಲ. ನಾವೆಲ್ಲ ಹೇಗಂದ್ರೆ ನಮ್ಮ ಕರ್ಮದ ಅನುಸಾರವಾಗಿ ನಾವು ಈ ತರ ಬಂದಿದ್ದೇವೆ. ಬಟ್ ಪ್ರಭುಪಾದರು ನಿತ್ಯ ಸಿದ್ಧರು ಅಂತ ಹೇಳಿದ್ರೆ ಕೃಷ್ಣ ಅವ್ರನ್ನ ಕಳಿಸುವಂತದ್ದು. ಅಂದ್ರೆ ಇಲ್ಲಿರೋರ್ನೆಲ್ಲ ಬದ್ಧಾತ್ಮರನ್ನ ನೀನು ಮತ್ತೆ ಗೋಲೋಕಕ್ಕೆ ಅಂದ್ರೆ ಕೃಷ್ಣನ ನಿವಾಸ ಏನಿದೆ ನಾವು ಅಲ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳಿ, ಅಂದ್ರೆ ಕೃಷ್ಣನ ಒಂದು ಜ್ಞಾನ ಏನಿದೆ ಅದನ್ನ ಸ್ಪ್ರೆಡ್ ಮಾಡಕ್ಕೆ ಅಂತ ಹೇಳಿ ಅವ್ರನ್ನ ಇಲ್ಲಿ ಬರುವಂತದ್ದು ಪ್ರಭುಪಾದ್. ಮತ್ತೆ ಪ್ರಭುಪಾದ್ ಬಗ್ಗೆನು ಸುಮಾರು ಸ್ಕ್ರಿಪ್ಚರ್ ಅಲ್ಲೆಲ್ಲಾನು ಅಂದ್ರೆ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಪ್ರಭುಪಾದ್ ಈ ತರ ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ಲೈಕ್ ಮೊರಾ ಸೇನಾಪತಿ ಭಕ್ತ ಆಯೇಗ ಅಂತಂದ್ರೆ ನನ್ನ ಒಬ್ಬ ತುಂಬಾ ಪ್ಯೂರ್ ಡಿವೋಟಿ ಒಬ್ಬ ಬರ್ತಾನೆ ಅಂತ ಹೇಳಿ ಇವರು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಅದು ಚೈತನ್ಯ ಚರಿತಾಮೃತದಲ್ಲಿದೆ. ಮತ್ತೆ ಬೇರೆ ಪುರಾಣಗಳು ಅವರ ಬಗ್ಗೆ ಉಲ್ಲೇಖ ಇದೆ ಪ್ರಭುಪಾದ್ ಬಗ್ಗೆ. ಹಾಗೆ ಮತ್ತೆ ಪ್ರಭುಪಾದ್ 6ನೇ ವರ್ಷದಲ್ಲಿರುವಾಗ ಅವರು ತಂದೆ ಹತ್ರ ಕೇಳ್ತಾರೆ, ನನಗೂ ರಾಧಾಕೃಷ್ಣದ ಡಿಟಿ ಬೇಕು ಅಂತ ಹೇಳಿ, ಅಂದ್ರೆ ವಿಗ್ರಹ ಬೇಕು ಅಂತ. ಸೊ ಅವ್ರ ತಂದೆ ತೆಕ್ಕೊಡ್ತಾರೆ. ಸೊ 6ನೇ ವಯಸ್ಸಿಂದಾನೇ ಅವ್ರ ಆ ದೇವ್ರಿಗೆ ಇಟ್ಟು ಅವರು ಪೂಜೆ ಮಾಡಿ ಅಂದ್ರೆ ಪ್ರಸಾದ ಎಲ್ಲ ಇಟ್ಟು ಅದನ್ನೇ ಊಟ ಮಾಡ್ತಾ ಇದ್ರು. ಅಂದ್ರೆ ಎಲ್ಲಾ ತರದ್ದು ಪೂಜೆ ಪುನಸ್ಕಾರ ಏನಿದೆ ಅದೆಲ್ಲ ಮಾಡ್ತಾ ಇದ್ರಂತೆ ಅವರು ಆ ರಾಧಾಕೃಷ್ಣನಿಗೆ. ಮತ್ತೆ ಮಲಗಿಸೋದು ಶಯನ ಆರತಿ ಅಂತ ಇದು ದೇವಸ್ಥಾನಗಳಲ್ಲಿ ರಾತ್ರಿ ಹೊತ್ತು ಕೃಷ್ಣನಿಗೆ ಮಾಡ್ತಾರೆ. ಸೊ ಅದನ್ನೂ ಮಾಡಿ ಹಾಗೆಲ್ಲ ಮಾಡ್ತಾ ಇದ್ರು ಪ್ರಭುಪಾದ್. ಇದ್ರಲ್ಲಿ ಏನಂದ್ರೆ ಇದು ಜಗನ್ನಾಥ್ ಯಾತ್ರೆ ಅಂತ ಹೇಳಿ ರಥ. ಸೊ ಅಲ್ಲಿ ಕೋಲ್ಕತ್ತಾದಿಂದ ಒಂದು 300 ಕಿಲೋಮೀಟರ್ ದೂರದಲ್ಲಿ ಜಗನ್ನಾಥ್, ಒರಿಸ್ಸಾದಲ್ಲಿ. ಸೊ ಅದು ತುಂಬಾ ಫೇಮಸ್, ಈಗ್ಲೂನು ನಡೆಯುತ್ತೆ ವರ್ಷಕ್ಕೊಂದ್ಸರ್ತಿ. ಸೊ ಅಲ್ಲಿ ಅದು ಪ್ರಭುಪಾದ್ ಕೇಳಿದ್ರು ಚಿಕ್ಕವರಿರುವಾಗ ತಂದೆ ಹತ್ರ, ಈ ತರ ಅಲ್ಲಿ ಚೈತನ್ಯ ಮಹಾಪ್ರಭು ಅಂದ್ರೆ ಬೇರೆ ಯಾರಲ್ಲ ಕೃಷ್ಣನೇ, 500 ವರ್ಷದ ಹಿಂದೆ ಬಂದಿದ್ದವರು. ಸೊ ಅವರು ಅಲ್ಲಿ ತುಂಬಾ ಅಂದ್ರೆ ಎಷ್ಟೆಸಿಲಿ ಕೀರ್ತನೆ ಎಲ್ಲ ಮಾಡ್ತಾ ಇದ್ರು, ಹೀಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ಹಾಗೆಲ್ಲ ಅವ್ರು ಕೇಳಿ ಇಷ್ಟ ಆಗಿರುತ್ತೆ ಪ್ರಭುಪಾದಿಗೆ. ಅಂದ್ರೆ ಈಗ ಆಗ ಅವ್ರು ಬರೀ 5 ವರ್ಷ, ಆಗ ಅವ್ರು ಕೇಳ್ತಾರೆ ನನಗೂ ರಥ ಬೇಕು ಅಂತ ಅವರು ಹಠ ಮಾಡ್ತಾರೆ. ಮತ್ತೆ ತಂದೆ ಮಾಡಿ ಕೊಡ್ತಾರೆ ಅವರಿಗೆ. ಅವ್ರು ಅಲ್ಲೆಲ್ಲ ಹತ್ರದಲ್ಲಿರೋ ಮಕ್ಕಳನ್ನೆಲ್ಲ ಸೇರ್ಸ್ಕೊಂಡು ಅವರು ರಥ ಯಾತ್ರೆ ಮಾಡಿ, ಅಂದ್ರೆ ಸ್ವೀಟ್ಸ್ ಅಂದ್ರೆ ತಾಯಿಂದ್ರೆಲ್ಲ ಸ್ವೀಟ್ಸ್ ಎಲ್ಲ ಮಾಡಿ ಕೊಡ್ತಾರೆ ದೇವರಿಗೆ ಪ್ರಸಾದಕ್ಕೆ ಅಂತ ಹೇಳಿ. ಮತ್ತೆ ಅದನ್ನೆಲ್ಲರೂ ಹಂಚಿ ತಿಂತಾ ಇರ್ತಾರೆ. ಅದು ಸರಾಸರಿ 8 ದಿನ ಮಾಡ್ತಾರೆ ಅವರು ಹಾಗೆ. ಸೊ ಇದು ಪ್ರಭುಪಾದ್. ಮತ್ತೆ ಇಲ್ಲಿ ಪ್ರಭುಪಾದ್ ಅವರ ಗುರುಗಳನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ. ಸೊ ಇದು ಅವರಿಗೆ 26 ವರ್ಷ ಆಲ್ರೆಡಿ ಅವರು ಪ್ರಭುಪಾದ್ ಗೃಹಸ್ಥ ಜೀವನದಲ್ಲಿ ಎಂಟರ್ ಆಗಿರ್ತಾರೆ. ಅಂದ್ರೆ ಅವರು ತುಂಬಾ ಸಣ್ಣ ವಯಸ್ಸಲ್ಲಿ ಮದ್ವೆ ಆಗುತ್ತೆ ಪ್ರಭುಪಾದಿಗೆ. ಸೊ ಅವರೊಬ್ರು ಗೆಳೆಯರೊಬ್ರು ಹೇಳ್ತಾರೆ, ಒಬ್ರು ತುಂಬಾ ಒಳ್ಳೆ ಸನ್ಯಾಸಿ ಬಂದಿದ್ದಾರೆ ಊರಲ್ಲಿ, ಬಾ ಮೀಟ್ ಮಾಡೋಣ, ಅವ್ರನ್ನ ಭೇಟಿ ಆಗೋಣ ಅಂತ ಹೇಳಿ. ಇವ್ರು ಹೇಳ್ತಾರೆ ಇಲ್ಲ ಅಂದ್ರೆ ಅವರು ವೈಷ್ಣವರಾಗಿರೋದ್ರಿಂದ ಅವ್ರ ಮನೆಗೆ ತುಂಬಾ ಜನ ಸಾಧುಗಳೆಲ್ಲ ಬರ್ತಾ ಇರ್ತಾರೆ. ಅವ್ರ ತಂದೆ ಯಾವಾಗ್ಲೂ ಹೇಳ್ತಾರೆ, ನನ್ ಮಗನಿಗೆ ಆಶೀರ್ವಾದ ಮಾಡಿ ನೀವು, ಲೈಕ್ ಅವನು ತುಂಬಾ ಭಕ್ತ ಆಗ್ಬೇಕು, ಕೃಷ್ಣ ಮತ್ತೆ ರಾಧೆದು ಭಕ್ತ ಆಗ್ಬೇಕು, ರಾಧಾರಾಣಿದ ಆಶೀರ್ವಾದ ಸಿಗ್ಬೇಕು, ಹೀಗೆಲ್ಲ ಆಶೀರ್ವಾದ ಕೇಳ್ತಾ ಇರ್ತಾರೆ. ಸೊ ಅದ್ರಲ್ಲಿ ಕೆಲವರು ಒಳ್ಳೆ ಸಾಧುಗಳು ಇರ್ತಾರೆ, ಕೆಲವರಿಗೆ ಅಂದ್ರೆ ಅವರಿಗೆ ಆತರ ಒಂದು ಕ್ವಾಲಿಟೀಸ್ ಇರಲ್ಲ, ಸನ್ಯಾಸಿ ಅಂತ ಹೇಳೋ ಕ್ವಾಲಿಟೀಸ್ ಇರಲ್ಲ. ಸೊ ಅದನ್ನ ಪ್ರಭುಪಾದ್ ನೋಡಿ ಅವ್ರಿಗೆ ಆ ನಂಬಿಕೆ ಹೊಟ್ಟೋಗಿರುತ್ತೆ, ಈ ಸನ್ಯಾಸಿಗಳೆಲ್ಲ ಬರೇ ಕಪಟಿಗಳು, ಅಂದ್ರೆ ಒಂದು ಇದಿಲ್ಲ, ಸತ್ಯ ಇದಿಲ್ಲ ಅವರಲ್ಲಿ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅವ್ರು ಹೇಳ್ತಾರೆ ಇಲ್ಲ ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನ್ ಬರಲ್ಲ ಅಂತ ಹೇಳಿ. ಸೊ ಅವ್ರು ಆಗ ಫ್ರೆಂಡ್ ಅವರು ಫೋರ್ಸ್ ಮಾಡ್ತಾರೆ, ಇಲ್ಲ ನೀನ್ ಬಾ ಒಂದ್ಸತಿ, ಇವ್ರು ಎಲ್ಲರ ತರ ಅಲ್ಲ, ನೀನ್ ಬಾ ನೋಡು ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾರೆ. ಸೊ ಒತ್ತಾಯ ಮಾಡಿದ್ನಲ್ಲ ಫ್ರೆಂಡ್ ಅಂತ ಹೇಳಿ ಅವರು ಹೋಗ್ತಾರೆ ಅಲ್ಲಿ. ಸೊ ಹೋಗುವಾಗ ಅವ್ರು ನೋಡಿದ ತಕ್ಷಣ ಅವರು ಅಂದ್ರೆ ಪ್ರಭುಪಾದಿಗೆ ಒಳ್ಳೆ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ತುಂಬಾ ಒಳ್ಳೆ ಕಮಾಂಡ್ ಇರುತ್ತೆ.
ಸೊ ಅವರು ಚೆನ್ನಾಗ್ ಅಂದ್ರೆ ಸ್ಕಾಟಿಷ್ ಚರ್ಚ್ ಕಾಲೇಜಲ್ಲಿ ಓದಿರ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿರ್ತಾರೆ ಪ್ರಭುಪಾದ್. ಅವ್ರು ನೋಡಿದ ತಕ್ಷಣ ಅವ್ರು ಹೇಳೋದು, ನೀವು ಯುವಕರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡ್ಬೇಕು, ಕೃಷ್ಣ ಕಾನ್ಶಿಯಸ್ ಏನಿದೆ ಅಂದ್ರೆ ಕೃಷ್ಣ ಪ್ರಜ್ಞೆ ಏನಿದೆ ಅದನ್ನ ನೀವು ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಾರೆ ಅವರು. ಆಮೇಲೆ ಇವರು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅವ್ರು ನೋಡಿದ ತಕ್ಷಣ ಹಾಗೆ ಹೇಳೋದ್ ನೋಡಿ. ಮತ್ತೆ ಅವರು 2 ಪ್ರಶ್ನೆಗಳನ್ನ ಕೇಳ್ತಾರೆ ಪ್ರಭುಪಾದ್. ಅಂದ್ರೆ ಪ್ರಭುಪಾದ್ ಅವ್ರ ಮುಂದೆ ಇಡ್ತಾರೆ, ಲೈಕ್ ನನಗೆ ಈಗ ಮಾಡಕ್ ಆಗಲ್ಲ ಇದು, ಯಾಕೆ ಅಂತ ಹೇಳಿದ್ರೆ ನಾನು ಈಗ ಅವರು ಆಗ ಪ್ರಭುಪಾದ್ ಗಾಂಧಿ ಮೂವ್ಮೆಂಟ್ ಅಲ್ಲಿ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಆ ಮೂವ್ಮೆಂಟ್ ಅಲ್ಲಿ ತುಂಬಾ ತೊಡಗಿರ್ತಾರ ಅವ್ರು. ಸೊ ಗಾಂಧಿ ಅನ್ಯಾಯಿ ಆಗಿರ್ತಾರ ಅವರು. ಸೊ ಅವ್ರು ಹೇಳ್ತಾರೆ, ಇಲ್ಲ ನಾನೀಗೀಗ ದೇಶಕ್ಕೆ ಸ್ವತಂತ್ರ ಬರೋದು ತುಂಬಾ ಮುಖ್ಯ, ನಾನೀಗ ಈ ಕೆಲ್ಸದಲ್ಲಿ ಬರಕ್ ಆಗಲ್ಲ. ಸೊ ಅವರು ಗುರುಗಳು ಹೇಳ್ತಾರೆ, ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಖ್ಯ ಕೃಷ್ಣ ಪ್ರಜ್ಞೆ. ಹೇಗೆ ನಮ್ಗೀಗ ಬೇಸಿಕ್ ನೆಸಿಟೀಸ್ ಅಂತ ಹೇಳ್ತೀವಲ್ಲ, ಫುಡ್, ವಾಟರ್, ಶೆಲ್ಟರ್ ಏನಿದೆ ಅದು ಮೇನ್, ನಮಗೆ ಕ್ಲಾತಿಂಗ್, ಶೆಲ್ಟರ್ ಇದು ಮೇನ್. ಸೊ ಅದೇ ತರ ಕೃಷ್ಣ ಪ್ರಜ್ಞೆ. ಯಾಕೆ ಅಂತ ಹೇಳಿದ್ರೆ ನೀನು ಕೃಷ್ಣ ಪ್ರಜ್ಞೆ ಮಾಡು, ಇದು ನೀನು ದೇಶಕ್ ಮಾಡೋ ಇನ್ನೂ ದೊಡ್ಡ ಸೇವೆ. ಯಾಕೆ ಅಂತ ಹೇಳಿದ್ರೆ ನೀನು ಎಲ್ರಿಗೂ ಜಸ್ಟ್ ಈ ಲೈಫ್ ಅಲ್ಲ, ಮುಂದೆ ಅವರ ಅಂದ್ರೆ ನೆಕ್ಸ್ಟ್ ಲೈಫ್ ಏನಿದೆ ಅದಕ್ಕೆ ನೀನು ಹೆಲ್ಪ್ ಮಾಡ್ತಿದ್ಯಾ. ಇದು ಈ ಸ್ವಾತಂತ್ರ್ಯ ಬರುತ್ತೆ ಬಿಡುತ್ತೆ, ಇದು ಟೆಂಪರರಿ, ಬರ್ಬೋದು ಬರುತ್ತೆ ಹೋಗುತ್ತೆ. ಆದ್ರೆ ಈ ಜೀವನ ಆದ್ಮೇಲೆ ನೆಕ್ಸ್ಟ್ ಜೀವನ ಹೇಗೆ ಅನ್ನೋದಕ್ಕೆ ಒಂದು ತಯಾರಿ ಮಾಡ್ಬೇಕು ನಾವು. ಜಸ್ಟ್ ಯಾಕಂದ್ರೆ ನಾವು ಈ ಹ್ಯೂಮನ್ ಲೈಫ್ ಅಂತ ಅಂದ್ರೆ ಈಗ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಜಸ್ಟ್ ನಾವು ತಿಂದು ಮಲಗಿ ಈ ನಾಕೆ ಮಾಡ್ತಾ ಇದ್ರೆ ಅಂದ್ರೆ ನಮಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇಲ್ಲ ಅಂತ. ಹಾಗಾಗಿ ಸ್ಪಿರಿಚುವಲ್ ಅಂದ್ರೆ ಈ ಆಧ್ಯಾತ್ಮಿಕದ ಕಡೆ ನೀನು ಮಾಡು. ನಮ್ಗೂ ದೇವ್ರಿಗೂ ಏನ್ ಸಂಬಂಧ, ನಾನ್ ಯಾರು, ನನಗೂ ದೇವ್ರಿಗೆ ಏನ್ ಸಂಬಂಧ. ಸೊ ಹಾಗೆ ಇದ್ರ ಬಗ್ಗೆ ಇದು ತುಂಬಾ ಬೇಸಿಕ್, ಇದು ಅವಶ್ಯಕತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರಿಗೆ ಅದು ಕನ್ವಿನ್ಸ್ ಆಗುತ್ತೆ. ಮತ್ತೆ ಇನ್ನೊಂದು ಕಾರಣ ಹೇಳ್ತಾರೆ, ನಾನ್ ಗೃಹಸ್ಥ ಇದ್ದೀನಿ, ನಾನ್ ಹೇಗೆ ತಗೊಳಕ್ಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಅನ್ನೋದು ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ವಾನಪ್ರಸ್ಥ ಮತ್ತೆ ಸನ್ಯಾಸಿಗೆ. ಸೊ ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಅಂತ ಹೇಳ್ತಾರೆ. ಸೊ ಅವ್ರದ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರಭುಪಾದಿಗೆ ತುಂಬಾ ಇಂಪ್ರೆಸ್ ಆಗ್ತಾರೆ ಪ್ರಭುಪಾದ ಅದನ್ನ ಕೇಳಿ. ಸೊ ಅವರು ಆಗಿಂದಲೇ ಅವರು ಸ್ವೀಕಾರ ಮಾಡ್ಕೊಳ್ತಾರೆ ಮನ್ಸಲ್ಲಿ. ಮತ್ತೆ 1933 ಅಲ್ಲಿ ಅಂದ್ರೆ ಇದು 22 ಅಲ್ಲಿ ಅವ್ರು ಮೀಟ್ ಆಗ್ತಾರೆ. ಮತ್ತೆ 33 ಅಲ್ಲಿ ಇನಿಷಿಯೇಷನ್ ತಗೊಳ್ತಾರೆ ಪ್ರಭುಪಾದ್. ಆಮೇಲೆ 59ನೇ ವಯಸ್ಸಲ್ಲಿ ಆಮೇಲೆ ಅವರು ಸನ್ಯಾಸ ತಗೊಂಡು ಆಮೇಲೆ ಕಂಪ್ಲೀಟ್ ಆಗಿ ತೊಡಗಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಇನ್ನು ಅವರಿಗೆ ಪ್ರಭುಪಾದ್ ಏನ್ ಅನ್ಕೊಳ್ತಾರೆ ಅಂದ್ರೆ, ಈಗ ನಾನು ಮದ್ವೆ ಆಗಿದೆ, ಆ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು, ಈಗ ನಾನು ಬಿಟ್ಟು ಬರೋವಾಗಿಲ್ಲ ಅಂತ ಹೇಳಿ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡೇನೆ ಅವರು ಅದ್ರಲ್ಲಿ ತೊಡಗಿರ್ತಾರೆ. ಆಮೇಲೆ ಏನಾಗುತ್ತೆ, ಅವರಿಗೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇರುತ್ತೆ ಪ್ರಭುಪಾದಿಗೆ, ತುಂಬಾ ಚೆನ್ನಾಗಿ ನಡೀತಾ ಇರುತ್ತದು. ಅಂದ್ರೆ ಒಳ್ಳೆ ಆದ್ರೆ ಒಂದ್ಸತಿ ಏನಾಗುತ್ತೆ, ಅವರಿಗೆ ಅದೇ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದ್ಬಿಡುತ್ತೆ. ಸೊ ಬೆಂಕಿ ಬಿದ್ದು ಫುಲ್ಲು ಹೋಗುತ್ತೆ, ಅಂದ್ರೆ ಸುಟ್ಟೋಗುತ್ತದು, ಎಲ್ಲ ಕಳ್ಕೊತಾರೆ ಪ್ರಭುಪಾದ್, ಆಲ್ಮೋಸ್ಟ್ ಬೀದಿಗೆ ಬಂದಂಗ ಆಗ್ತಾರೆ. ಸೊ ಆಗ ಪ್ರಭುಪಾದ್ಗೆ ಅರ್ಥ ಆಗುತ್ತೆ, ಓಕೆ ಕೃಷ್ಣಂದೇ ಪ್ಲಾನ್ ಇರ್ಬೇಕಿದು. ಯಾಕಂತ ಹೇಳಿದ್ರೆ ನಾನು ಕಂಪ್ಲೀಟ್ ಆಗಿ ಇನ್ನು ತೊಡಕೊಳ್ಳಿ, ಕೃಷ್ಣ ಪ್ರಜ್ಞೆ ಅನ್ನೋ ಇದ್ರಲ್ಲಿ ನಾನು ತೊಡಗ್ಬೇಕು ಅಂತ ಹೇಳಿ ಕೃಷ್ಣ ಮಾಡಿರೋದು. ಅಂದ್ರೆ ಇದ್ರಲ್ಲಿ ಏನ್ ನಮ್ಗೆ ಅರ್ಥ ಮಾಡ್ಕೊಂಡ್ ನಮಗೇನ್ ಲೆಸನ್ ತಗೋಬಹುದು ಅಂತ ಹೇಳಿದ್ರೆ, ಆತರ ಒಂದು ಕಷ್ಟಗಳು ನಮಗ್ ಬಂದ್ರೆ ನಾವು ಖಂಡಿತ ದೇವ್ರ ಮೇಲೆ ಒಂದು ನಂಬಿಕೆ ಕಳ್ಕೊತೀವಿ. ಅದು ಶುದ್ಧ ಭಕ್ತರು ಯಾವ ತರ ಅಂದ್ರೆ, ಏನೇ ಆದ್ರೂ ಓಕೆ ಕೃಷ್ಣ ಇದ್ರಲ್ಲಿ ನನ್ಗೇನೋ ಒಳ್ಳೇದೇ ಇದೆ ಅಂದ್ರೆ ಕೃಷ್ಣ ಮಾಡಿದಾನೆ ಹಾಗೆ ಥಿಂಕ್ ಮಾಡ್ತಾರೆ ಅವರು ಶುದ್ಧ ಭಕ್ತರು. ಸೊ ಇದು ಪ್ರಭುಪಾದ್ ಝಾನ್ಸಿಯಲ್ಲಿ ಸೊ ಲೀಗ್ ಆಫ್ ಡಿವೋಟೀಸ್ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ತಾರೆ ಪ್ರಭುಪಾದ್. ಸೊ ಪ್ರಭುಪಾದ್ ಅವಾಗ ಅವರಿಗೆ ಒಂದು ಅಲ್ಲಿದು ಗವರ್ನರ್ ಒಂದು ಮಾಡಿ ಕೊಡ್ತಾರೆ, ಅಂದ್ರೆ ಇದು ಪ್ಲೇಸ್ ಮಾಡಿ ಕೊಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ಅವ್ರ ಹೆಸರಲ್ಲಿ ಕೊಡೋ ತರ ಇತ್ತು ಅಲ್ಲಿ ಪ್ರಚಾರ ಮಾಡಕ್ಕೆ ಅಂತ ಹೇಳಿ. ಆಗ ಏನಾಗುತ್ತೆ, ಅವರ ಗವರ್ನರ್ ಹೆಂಡತಿ ಏನ್ ಮಾಡ್ತಾರೆ, ಅವರು ಬೇರೆ ಏನೋ ಅಂದ್ರೆ ಅವರ ಲೇಡೀಸ್ ಕ್ಲಬ್ಬಿಗೆ ಅಂತ ಹೇಳಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅದು ಸಿಗಲ್ಲ. ಸೊ ಅಲ್ಲಿ ಅವರಿಗೆ ಕಂಟಿನ್ಯೂ ಮಾಡಕ್ಕಾಗಲ್ಲ ಅದನ್ನ. ಮತ್ತೆ ಇದು ಪ್ರಭುಪಾದ್ ಅವರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗ್ಝಿನ್ ಅಂತ, ಅಂದ್ರೆ ಅವ್ರ ಗುರುಗಳು ಅವರಿಗೆ ಹೇಳಿರ್ತಾರೆ, ನೀನು ಆದಷ್ಟು ಅಂದ್ರೆ ಒಂದು ಮ್ಯಾಗ್ಝಿನ್ ಮಾಡುವಂಥದ್ದು, ಮತ್ತೆ ಟೆಂಪಲ್ ಕಟ್ಟುವಂಥದ್ದು, ಮತ್ತೆ ಪ್ರಚಾರ ಮಾಡುವಂಥದ್ದು ವೆಸ್ಟ್ ಅಲ್ಲಿ, ಅಂದ್ರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ, ಇದು ಅವ್ರು ಹೇಳಿರ್ತಾರೆ ಅವ್ರ ಗುರುಗಳು. ಸೊ ಹಾಗಾಗಿ ಅವರು 1936 ಅಲ್ಲಿ ಮತ್ತೆ ಲೆಟರ್ ಬರೀತಾರೆ ಅವರು ಗುರುಗಳಿಗೆ, ನಾನು ಏನ್ ಮಾಡ್ಬೇಕು, ಹೇಗೆ ನಾನು ಕೃಷ್ಣ ಪ್ರಜ್ಞೆನ ಪ್ರಸಾರ ಮಾಡ್ಲಿ ಅಂತ ಹೇಳುವಾಗ ಆಗ್ಲೂನು ಅವ್ರು ಅದೇ ಹೇಳ್ತಾರೆ, ನೀನು ಪಾಶ್ಚಾತ್ಯ ದೇಶಕ್ಕೆ ಹೋಗು, ಅಲ್ಲಿ ಮಾಡು ಅಂತ ಹೇಳಿ.
ಸೊ ಆಮೇಲೆ ಅವರು ಪ್ರಭುಪಾದ್ ಇಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅಂತ, ಸೊ ಆಗ 1944 ಅಲ್ಲಿ ಪ್ರಭುಪಾದ್ ಅದನ್ನ ಸ್ಟಾರ್ಟ್ ಮಾಡ್ತಾರೆ ಮ್ಯಾಗಝಿನ್ ಬರೆಯಕ್ಕೆ. ಸೊ ಅವ್ರಿಗೆ ಏನಂದ್ರೆ ಪ್ರಿಂಟ್ ಮಾಡಕ್ಕೂ ಪ್ರಭುಪಾದ್ ಹತ್ರ ದುಡ್ಡಿಲ್ಲ, ಅಂದ್ರೆ ಅವ್ರ ಹತ್ರ ದುಡ್ಡು ಏನು ಅಂದ್ರೆ ಏನಿಲ್ಲ. ಸೊ ಅವರು ನಡ್ಕೊಂಡೇ ಹೋಗ್ತಾ ಇದ್ರು, ಎಷ್ಟೋ ದೂರ ನಡ್ಕೊಂಡು ಹೋಗಿ ಆ ಪ್ರಿಂಟಿಂಗ್ ಪ್ರೆಸ್ ಹತ್ರ ಹೋಗೋರು, ಮತ್ತೆ ಪ್ರಿಂಟ್ ಮಾಡ್ಸಕ್ಕೂ ಇಲ್ಲ. ಅವ್ರು ಅಂದ್ರೆ ಹೋಗಿ ಹೋಗಿ ಅವರು ಒಂಥರ ಬಾಂಧವ್ಯ ಬಂದಿರುತ್ತೆ ಅವ್ರಿಬ್ರು ಮಧ್ಯ. ಅವನು ಪ್ರಿಂಟರ್ ಹೇಳ್ತಾನೆ, ಯಾಕೆ ಪ್ರಭುಪಾದ್ ನೀವು ಇಷ್ಟು ವಯಸ್ಸಲ್ಲಿ ಯಾಕೆ ಈ ತರ ಎಲ್ಲ ಕಷ್ಟ ಪಡ್ತಾ ಇದ್ದೀರಾ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ನನ್ ಗುರುಗಳ ಒಂದು ಏನು ಆರ್ಡರ್ ಆಗಿದೆ, ನಾನು ಅದು ಮಾಡ್ಬೇಕು ಅಂತ ಹೇಳಿ. ಸೊ ಅವರು ಎಷ್ಟೋ ಸರ್ತಿ ಪ್ರಿಂಟ್ ಆದ್ಮೇಲೆ ಮತ್ತೆ ಅವ್ರು ದುಡ್ಡು ಕೊಡ್ತಾ ಇದ್ರು ಅವರಿಗೆ. ಆಮೇಲೆ ಎಷ್ಟೋ ಸರ್ತಿ ಹೋಗುವಾಗ ಅವ್ರಿಗೆ ಹೊಟ್ಟೆಲಿ ಅಂದ್ರೆ ಊಟನೂ ಮಾಡ್ತಿರ್ಲಿಲ್ಲ, ಅಂದ್ರೆ ಅವ್ರ ಹತ್ರ ದುಡ್ಡೇ ಇರ್ತಾ ಇರ್ಲಿಲ್ಲ. ಸೊ ಇವ್ರು ಸುಮಾರು ಸತಿ ಆಫರ್ ಮಾಡಿದ್ರುನು ಇವ್ರು ಇಲ್ಲ ನಂದು ಊಟ ಆಗಿದೆ ಅಂತ ಸುಮ್ನೆ ಹೇಳ್ತಾ ಇದ್ರು ಪ್ರಭುಪಾದ್. ಮತ್ತೆ ಅವರು ಎಷ್ಟೋ ಕೆಲವೊಂದ್ಸತಿ ತುಂಬಾ ಹಸಿವು ತಡ್ಕೊಳಕ್ ಆಗಿಲ್ಲ ಅಂದ್ರೆ, ಇಲ್ಲ ನನ್ಗೆ ಆಗಿಲ್ಲ ಇವತ್ತು ಅಂತ ಹೇಳ್ತಾ ಇದ್ರು, ಆಗ ಅವ್ರು ಕೊಡ್ತಾ ಇದ್ರಂತೆ. ಹಾಗೆ ಮತ್ತೆ ಇದು ಪ್ರಭುಪಾದ್ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಮೀಟ್ ಮಾಡಿರ್ತಾರೆ. ಸೊ ಅವರಿಗೆ ಪತ್ರ ಬರೆದಿರ್ತಾರೆ, ಈ ತರ ಒಂದು ಶಾಲಾ ಕಾಲೇಜುಗಳಲ್ಲೂ ಇದನ್ನೆಲ್ಲ ಸೇರ್ಸ್ಬೇಕು ಅಂತ ಹೇಳಿ ಅವರಿಗೆ. ಅಂದ್ರೆ ಇವರ ಭಗವದ್ಗೀತೆ ಬುಕ್ ನೋಡಿ ಅವ್ರು ತುಂಬಾ ಅಂದ್ರೆ ಇಷ್ಟಪಟ್ಟು ಶಾಲೆ ಕಾಲೇಜುಗಳಲ್ಲೆಲ್ಲ ಸೇರ್ಸ್ಬೇಕು ಅನ್ನೋಷ್ಟು ಅವ್ರು ಅನ್ಕೊಂಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಅವರು ಅದೇ ನೆಕ್ಸ್ಟ್ ಇಯರ್ ಅಲ್ಲೇ ಅವರು ತೀರ್ಕೊಳ್ತಾರೆ. ಸೊ ಅದಾದ್ಮೇಲೆ ಬಂದಿರೋ ಬೇರೆ ಮಿನಿಸ್ಟರ್ಸ್ ಯಾರಿದ್ದಾರೆ ಅವ್ರು ಯಾರು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಸೊ ಇದು ಪ್ರಭುಪಾದ್ ಜಲದೂತ ಅಂತ, ಅಂದ್ರೆ ಅವರು ಫಸ್ಟ್ ಅಮೆರಿಕಕ್ಕೆ ಹೋಗಿದ್ದು ಈ ಒಂದು ಶಿಪ್ ಅಲ್ಲಿ. ಸೊ ಇದು ಪ್ಯಾಸೆಂಜರ್ ಶಿಪ್ ಅಲ್ಲ, ಕಾರ್ಗೋ ಶಿಪ್, ಅಂದ್ರೆ ಸಾಮಾನೆಲ್ಲ ಸಾಗಿಸ್ತಾರಲ್ಲ ಆ ತರ ಶಿಪ್. ಯಾಕಂದ್ರೆ ಪ್ರಭುಪಾದ್ ಹತ್ರ ದುಡ್ಡೇ ಇರಲ್ಲ, ಅವ್ರ ಹತ್ರ ಜಸ್ಟ್ 40 ರೂಪಾಯಿ ಇಟ್ಕೊಂಡು ಅವರು ಹೋಗೋದು ಅಮೆರಿಕಕ್ಕೆ. ಸೊ ಅಲ್ಲಿ ಒಬ್ರು ಶಿಪ್ಪಿಂಗ್ ಕಂಪನಿಯವರು ಸುಮತಿ ಮೊರಾರ್ಜಿ ಅಂತ ಹೇಳಿ, ಅವರಿಗೆ ಶಿಂಡಾ ಶಿಪ್ಪಿಂಗ್ ಕಂಪನಿ ಅಂತ ಓನರು. ಸೊ ಅವರೇ ಟಿಕೆಟ್ ಎಲ್ಲ ಮಾಡಿ ಕೊಡ್ತಾರೆ. ಅವ್ರು ಹೇಳ್ತಾರಾಗ, ಪ್ರಭುಪಾದ್ ನೀವು ಇಷ್ಟು ಏಜ್ ಆಗಿದೆ, ಅಂದ್ರೆ ನಿಮ್ಗೆ ಇಷ್ಟು ವಯಸ್ಸಾಗಿದೆ, 70 ವರ್ಷ ಆಗಿದೆ, ನೀವ್ ಯಾಕೆ ಹೋಗ್ತೀರಾ ಅಲ್ಲಿ, ಅಮೆರಿಕದಲ್ಲಿ ತುಂಬಾ ಚಳಿ, ಸೊ ಅಲ್ಲಿ ನೀವು ಆ ಚಳಿ ನಿಮ್ಗೆ ತಡ್ಕೊಳಕ್ ಆಗಲ್ಲ, ನೀವ್ ಸಾಯ್ತೀರಾ ಅಂತೆಲ್ಲ ಹೇಳ್ತಾರ ಅವ್ರು. ಸೊ ಆದ್ರೆ ಪ್ರಭುಪಾದ್ ಕೇಳಲ್ಲ, ಇಲ್ಲ ನನ್ ಗುರುಗಳ ಆದೇಶ ಆಗಿದೆ, ನಾನು ಹೋಗ್ಲೇಬೇಕು ಅಂತ. ಸರಿ ಮತ್ತೆ ಹೋಗ್ತಾರೆ ಪ್ರಭುಪಾದ್. ಸೊ ಇಟ್ ಈಸ್ ಲೈಕ್ 90 days. ಓಕೆ, ಸೊ ಇದು ಆಕ್ಚುಲಿ ತುಂಬಾ ಕಷ್ಟ, ಅಂದ್ರೆ ಸುತ್ತಲೂ ಬರೀ ನೀರೇ ಕಾಣ್ತಾ ಇರುತ್ತೆ, ಅಂದ್ರೆ ಅದು ಎಲ್ಲರಿಗೂ ಆಗಲ್ಲ, ಅದು ಸಮುದ್ರದಲ್ಲಿ ಹೋಗೋದು ತುಂಬಾ ಕಷ್ಟ. ಪ್ರಭುಪಾದ್ ಮಾತ್ರ ಒಬ್ರೇ ಹೋಗೋದು, ಅಂದ್ರೆ ಬೇರೆ ಯಾರು ಪ್ಯಾಸೆಂಜರ್ ಅಂತ ಯಾರು ಹೋಗಲ್ಲ. ಸೊ ಅವರಿಗೆ 2 ಸತಿ ಹೃದಯಾಘಾತ ಆಗುತ್ತೆ ಅದ್ರಲ್ಲಿ ಹೋಗುವಾಗ. 2ನೇ ಸತಿ ಹೃದಯಾಘಾತ ಆದಾಗ ಅವರು ಕೃಷ್ಣನ ಹತ್ರ ಬೇಡ್ಕೋತಾರೆ, ಕೃಷ್ಣ ನೀನು ಸಂದೇಶ ನಾನು ಎಲ್ಲ ಕಡೆ ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಕೊಡ್ಬೇಕು ಅನ್ನೋ ನಿನ್ನ ಇಚ್ಛೆ ಇದ್ರೆ ನಾನು ನನ್ನ ತಲುಪ್ಸಲ್ಲಿಗೆ ಅಂತ ಹೇಳಿ ಕೇಳ್ಕೊತಾರೆ. ಆಮೇಲೆ ಅವರಿಗೆ ಕನ್ಸಲ್ಲಿ ಕೃಷ್ಣ ಅಂದ್ರೆ ಎಲ್ಲಾ ಅವತಾರಗಳು ಅಂದ್ರೆ ತೋರಿಸ್ತಾನಂತ, ಅಂದ್ರೆ ಕೃಷ್ಣ ಅವ್ರಿಗೆ ದರ್ಶನ ಆಗತ್ತೆ. ಅದಾದ್ಮೇಲೆ ಅವರಿಗೆ ಆ ಕ್ಯಾಪ್ಟನ್ ಏನಿರ್ತಾನೆ ಶಿಪ್ದು, ಅವ್ನ್ ಬಂದು ಹೇಳ್ತಾನೆ ಪ್ರಭುಪಾದ್ ಹತ್ರ, ಇವತ್ ಫಸ್ಟ್ ಟೈಮ್ ಇನ್ ಲೈಫ್, ಅಂದ್ರೆ ಅವರು ಎಷ್ಟೋ ವರ್ಷದಿಂದ ನಾನು ಇಲ್ಲಿ ಹೋಗಿದ್ದೀನಿ ಅಟ್ಲಾಂಟಿಕ್ ಓಷನ್ ಅಲ್ಲಿ, ಅಷ್ಟು ಅಂದ್ರೆ ಅಲೆಗಳು ತುಂಬಾ ಅಲ್ಲಿ. ಸೊ ಈ ಸರ್ತಿ ನನಗೆ ಒಂಥರ ಕೆರೆಯಲ್ಲಿ ಅಂದ್ರೆ ಹೇಗೆ ಅಂದ್ರೆ ವೇವ್ಸ್ ಇರಲ್ಲ, ಸೊ ಆ ತರ ಒಂದು ಅನ್ಸ್ತು, ಯಾವುದೇ ಒಂದು ವೇವ್ಸ್ ಇಲ್ಲ, ಅಲೆಗಳು ಬಂದಿಲ್ಲ. ಸೊ ಇದು ನನಗೆ ಆಶ್ಚರ್ಯಕರ ಅಂತ ಅವ್ರು ಹೇಳ್ತಾರಂತಲ್ಲಿ. ಸೊ ಇದು ಪ್ರಭುಪಾದ್ ಅಲ್ಲಿ ಅಮೆರಿಕಕ್ಕೆ ಹೋದ್ಮೇಲೆ, ಸೊ ಅಲ್ಲಿ ಅವರು ಅಂದ್ರೆ ಅವರಿಗೆ ಇರಕ್ಕೆ ಜಾಗ ಇರಲ್ಲ. ಸೊ ಏನ್ ಮಾಡ್ತಾರೆ, ಅವ್ರು ಅಲ್ಲೇ ಪಾರ್ಕ್ ಒಂದಿರುತ್ತೆ, ಸೊ ಟಾಂಪಿಂಗ್ಸನ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಸುಮ್ನೆ ಅವರಷ್ಟಕ್ಕೇನೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಂತ್ರನ ಸಂಕೀರ್ತನ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಆಗ ಅಮೆರಿಕದಲ್ಲಿ ಏನಂದ್ರೆ ವರ್ಲ್ಡ್ ವಾರ್ ಟೈಮ್, ಆಗ ಅಂದ್ರೆ ವಾರಿಗೆ ಅಂತ ಹೇಳಿ ಎಲ್ಲ ಯುವಕರನ್ನೆಲ್ಲ ಅವರು ಫೋರ್ಸ್ಫುಲಿ ಮಿಲಿಟರಿಗೆ ಸೇರಿಸ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಯುವಕರೆಲ್ಲ ಅವರಿಗೆ ಇಷ್ಟ ಆಗಿರಲ್ಲ ಅದು. ಸೊ ಹಾಗಾಗಿ ಅವರೆಲ್ಲ ಅಗೇನ್ಸ್ಟ್ ಆಗಿರ್ತಾರೆ, ಗೌರ್ಮೆಂಟಿಗೆ ಅಗೇನ್ಸ್ಟ್ ಆಗಿರ್ತಾರೆ. ಸೊ ಗೌರ್ಮೆಂಟಿಗೆ ಅಗೇನ್ಸ್ಟ್ ಆಗಿರ್ತಾರೆ ಅವರು. ಸೊ ಅವರೆಲ್ಲ ಅಂದ್ರೆ ಎಲ್ಲ ಮಾದಕ ದ್ರವ್ಯಗಳನ್ನ ತಗೊಳ್ಳೋದು, ಹೀಗೆಲ್ಲ ಹಿಪ್ಪಿ ಮೂಮೆಂಟ್ ಅಂತ ತುಂಬಾ ಆಗಿರುತ್ತಲ್ಲಿ, ಹಿಪ್ಪೀಸ್. ಸೊ ಎಲ್ಲ ಅದೆಲ್ಲ ತಗೊಳ್ತಾ ಇರ್ತಾರೆ ಅವರು. ಸೊ ಅವರೆಲ್ಲ ಬಂದು ಕೇಳ್ತಾ ಇರ್ತಾರೆ, ಅವ್ರಿಗೇನೋ ಅಟ್ರಾಕ್ಷನ್ ಆಗತ್ತೆ. ಸೊ ಬಂದು ಕೇಳ್ತಾ ಇರ್ತಾರೆ. ಆಮೇಲೆ
ಹಾಗೆ ಡೈಲಿ ಪ್ರಭುಪಾದ್ ಏನಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ತರ ಕೀರ್ತನೆ ಮಾಡ್ತಾ ಇರ್ತಾರೆ ಅಲ್ಲಿ ಪಾರ್ಕಲ್ಲಿ. ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಅವ್ರಿಗೆ ಒಂದು ಗ್ಯಾರೇಜ್ ಸಿಗುತ್ತೆ, ಯಾರೋ ಒಬ್ರು ಇಂಡಿಯನ್ ಒಬ್ರು ಗ್ಯಾರೇಜ್ ಕೊಡ್ತಾರೆ. ಆ ಜಾಗದಲ್ಲಿ ಆಮೇಲೆ ಏನ್ ಮಾಡ್ತಾರೆ, ಅವರು ಭಾಗವತಂ ಪ್ರೀಚ್ ಮಾಡೋದು, ಭಗವದ್ಗೀತೆ ಹೀಗೆಲ್ಲ ಪ್ರೀಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆ ಜಾಗದಲ್ಲೇನೆ. ಆಮೇಲೆ ಇದ್ರಲ್ಲಿರೋ ಭಕ್ತರಲ್ಲೇನೆ ಎಲ್ಲರೂ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರಭುಪಾದ್ ಅವರಿಗೆಲ್ಲ ಪ್ರಸಾದ ಮಾಡಿ ಕೊಡುವಂಥದ್ದು ಹಾಗೆಲ್ಲ ಮಾಡಿ, ಅಂದ್ರೆ ಕೀರ್ತನೆ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ 6 ತಿಂಗಳು ಹಾಗೆ ಕಳೆಯುತ್ತೆ. ಅಂದ್ರೆ ಆಲ್ಮೋಸ್ಟ್ ಡೈಲಿ ಅಂದ್ರೆ ಒಂದು 300 ಜನ 200 ಜನ ಬರೋದು. ಪ್ರಭುಪಾದ್ ಅವ್ರು ಅಷ್ಟು ಜನಕ್ಕೂನು ಅಡಿಗೆ ಮಾಡಿ ಅವರೇ ಬಡಿಸ್ತಾ ಇರ್ತಾರೆ. ಸೊ ಅದೆಲ್ಲ ಮಾಡ್ತಾರೆ. ಆಮೇಲೆ ಒಂದು 6 ತಿಂಗಳಾಗುವಾಗ ಒಬ್ಬ ಕೇಳ್ತಾನೆ, ಈ ಕ್ಲಬ್ಬಿಗೆ ಏನಾದ್ರು ಒಂದು ರೂಲ್ಸ್ ಏನಾದ್ರು ಇದೆಯಾ? ಆಗ ಪ್ರಭುಪಾದ್ ಹೇಳ್ತಾರೆ, ಓಕೆ ಇದು ಹೈ ಟೈಮ್ ಒಂದು ರೂಲ್ಸ್ ಮಾಡ್ಬೇಕು ಅಂತ ಹೇಳಿ. ಸೊ 4 ರೂಲ್ಸ್ ಪ್ರಭುಪಾದ್ ರೂಲ್ಸ್ ಮಾಡ್ತಾರೆ. ಅಂದ್ರೆ ಮಾಂಸಾಹಾರಿ ಸೇವನೆ ಇಲ್ಲ, ನಾನ್ ವೆಜ್, ಮತ್ತೆ ಮದ್ಯಪಾನ ಇಲ್ಲ, ಅನೈತಿಕ ಸ್ತ್ರೀ ಇಲ್ಲ, ಮತ್ತೆ ಜೂಜ್ ಇಲ್ಲ. ಸೊ ಈ 4 ರೂಲ್ಸ್ ಮಾಡ್ತಾರೆ. ಸೊ ಅದ್ ಯಾವಾಗ 4 ರೂಲ್ಸ್ ಮಾಡ್ತಾರೋ ಆಲ್ಮೋಸ್ಟ್ ಎಲ್ಲರೂ ಕಮ್ಮಿ ಆಗೋಗುತ್ತೆ. ಬರ್ತಾ ಬರೀ ಒಂದು 10 ಜನ ಈ ತರ ಆಗ್ತಾರೆ. ಜನಗಳೆಲ್ಲ ಕಮ್ಮಿ ಆಗೋಗ್ತಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಯಾವ್ದಾರು ಒಂದು ಇದ್ರಲ್ಲಿ ಈ ತರದ್ರಲ್ಲಿ ಇರ್ತಾ ಇದ್ರು. ಸೊ ತುಂಬಾ ತಾಮಸಿಕ ರಾಜಸಿಕ ಗುಣಗಳಲ್ಲಿ ಇರ್ತಾರೆ. ಸೊ ಆಗ ಜನ ಬರಲ್ಲ, ಒಂದು 10 ಜನ ಆಗ್ತಾರೆ. ಮತ್ತೆ ನೋಡಿ ಅಷ್ಟೇ 10 ಜನದಿಂದ ಅಂದ್ರೆ ಅಷ್ಟು ಪ್ಯೂರ್ ಡಿವೋಟ್ ಅಂದ್ರೆ ಅಷ್ಟು ಶುದ್ಧ ಭಕ್ತರಾಗ್ತಾರಲ್ಲ ಪ್ರಭುಪಾದ ಒಂದು ಅಸೋಸಿಯೇಷನ್ ಇಂದಾಗಿ. ಆಮೇಲೆ ಅವರಿಂದ ಇಷ್ಟೆಲ್ಲ ಫೇಮಸ್ ಆಗಿದೆ. ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಅಷ್ಟು ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಕಮ್ಮಿ ಜನ ಡಿವೋಟೀಸ್ ಏನಿದ್ರು ಅವರಿಂದ ಅಷ್ಟು ಫೇಮಸ್ ಆಯ್ತು, ಮತ್ತೆ ಸ್ಪ್ರೆಡ್ ಆಯ್ತು ಎಲ್ಲ ಕಡೆ ಇದು ಕೃಷ್ಣ ಪ್ರಜ್ಞೆ. ಇದು ಪ್ರಭುಪಾದ್ ಇದು ಒಂದು ಇದರಲ್ಲಿ ಜಾಸ್ ಬ್ಯಾಂಡ್ ಇದೊಂದು ನೈಟ್ ಕ್ಲಬ್, ಅಲ್ಲಿ ಪ್ರಭುಪಾದ್ ಹೋಗ್ತಾರೆ. ಅಂದ್ರೆ ಅವರ ಡಿವೋಟೀಸ್ ಅಲ್ಲಿ ಅರೇಂಜ್ ಮಾಡ್ತಾರೆ, ಅವ್ರದ್ದು ಫಸ್ಟ್ ಶೋ ಇರುತ್ತದು. ಸೊ ಅಲ್ಲಿ ಹೋದಾಗ ಅಲ್ಲಿ ಎಲ್ಲರನ್ನೂ ಪ್ರಭುಪಾದ್ ಅವ್ರನ್ನ ಕುಣಿಸಿ ಆಡಿಸ್ತಾರಂತೆ ಸಂಕೀರ್ತನೆಗೆ. ಸೊ ಅವರೆಲ್ಲಾನು ಡಿವೋಟೀಸ್ ಆಗ್ತಾರೆ. ಸೊ ಇದು ಪ್ರಭುಪಾದ್ ಅವರ ಶಿಷ್ಯ, ಇದು ಬೀಟಲ್ಸ್ ಗ್ರೂಪ್ ಓನರ್. ಸೊ ಇಲ್ಲಿ ಇವರು ಆಲ್ಬಮ್ ಅಂದ್ರೆ ಇವರು ಆಲ್ಬಮ್ ಮುಖಾಂತರ ಅಂದ್ರೆ ಅವರು ಕೃಷ್ಣ ಪ್ರಜ್ಞೆದ್ ಏನಿದೆ ಅದು ಆಲ್ಬಮ್ ಎಲ್ಲ ತುಂಬಾ ಮಾಡ್ತಾರೆ. ಅದರಿಂದಾಗಿ ತುಂಬಾ ಸುಮಾರು ದೇಶಗಳಲ್ಲಿ ಇದು ಫೇಮಸ್ ಆಗಕ್ಕೆ ಉಪಯೋಗ ಆಗತ್ತೆ. ಮತ್ತೆ ಇದು ಪ್ರಭುಪಾದ್ ರಷ್ಯಾದಲ್ಲಿ. ಸೊ ರಷ್ಯಾ ಬಂದ್ಬಿಟ್ಟು ಇದು ಕಮ್ಯುನಿಸ್ಟ್ ಕಂಟ್ರಿ. ಸೊ ಅಲ್ಲಿ ಏನಂದ್ರೆ ಕೃಷ್ಣ ಅಂದ್ರೆ ದೇವ್ರನ್ನ ಅವರು ದೇವ್ರ ಹೆಸರು ಕೂಡ ಬರ್ಬಾರ್ದು ಅಲ್ಲಿ. ಅಂದ್ರೆ ಅಲ್ಲಿ ಎಲ್ಲ ಚರ್ಚ್ಗಳನ್ನೆಲ್ಲ ಅವ್ರು ಕ್ಲೋಸ್ ಮಾಡಿರ್ತಾರೆ. ಮತ್ತೆ ಜನಕ್ಕೆ ಏನಾದ್ರು ಅಂದ್ರೆ ಪ್ರಭುಪಾದ ಅದೆಲ್ಲ ನೋಡ್ತಾರೆ. ಅಂದ್ರೆ ಪ್ರಭುಪಾದಿಗೆ ಅಲ್ಲಿ ಎಂಟರ್ ಮಾಡುವಾಗ ಅವರು ಇಮಿಗ್ರೇಷನ್ ಆಫೀಸರ್ ಏನಿರ್ತಾರೆ ಅವರು ಸ್ಟಾಪ್ ಮಾಡ್ತಾರೆ, ಅಂದ್ರೆ ನಿಲ್ಸಿ. ಯಾಕಂದ್ರೆ ಅವ್ರು ಕಾವಿ ಬಟ್ಟೆಯಲ್ಲಿ ಇರ್ತಾರೆ ಪ್ರಭುಪಾದ್. ಅವ್ರು ನೋಡಿ ಅವರು ಬಿಡಲ್ಲ. ಫಸ್ಟಿಗೆ ಕೈಯಲ್ಲಿ ಭಗವದ್ಗೀತೆ ಇರುತ್ತೆ ಪ್ರಭುಪಾದ್. ಸೊ ಅವರು ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಅವರು ಕ್ಯಾಂಪಿಗೆಲ್ಲ ಹಾಕಿ ತುಂಬಾ ಟಾರ್ಚರ್ ಎಲ್ಲ ಕೊಡ್ತಾರೆ. ಆತರ ಎಲ್ಲ ಯಾರು ಈ ತರ ದೇವ್ರ ಬಗ್ಗೆ ಎಲ್ಲ ಪ್ರಚಾರ ಮಾಡ್ತಾರೋ ಅವ್ರಿಗೆ ಆಗಲ್ಲ ಕಮ್ಯುನಿಸ್ಟ್ ಗಳಿಗೆ. ಸೊ ಇವ್ರನ್ನ ನೋಡಿ ಹಾಗೆ ಹಿಡಿತಾರೆ. ಅವರ ಶಿಷ್ಯರು ಇರ್ತಾರೆ ಜೊತೆಗೆ, ಅವರೆಲ್ಲ ನಾರ್ಮಲ್ ಡ್ರೆಸ್ ಅಲ್ಲಿ ಇರ್ತಾರೆ. ಸೊ ಅವ್ರನ್ನ ಏನು ಹಿಡಿಯಲ್ಲ. ಮತ್ತೆ ಇವ್ರನ್ನ ಹಿಡಿತಾರೆ, ಹಿಡಿದು ಪ್ರಶ್ನೆ ಮಾಡಿ ಮತ್ತೆ ಅವ್ನ ಇಮಿಗ್ರೇಷನ್ ಇನ್ನೊಬ್ಬ ಆಫೀಸರ್ ದೊಡ್ಡ ಆಫೀಸರ್ ಬಂದು ಹೇಳ್ತಾರಂತೆ ಇವ್ರನ್ನ ಬಿಟ್ಬಿಡು ಅಂತ. ಅವ್ರನ್ನ ಬಿಟ್ಬಿಡ್ತಾರೆ. ಆಮೇಲೆ ಅವ್ರ ಶಿಷ್ಯರಿಗೆಲ್ಲ ಆಶ್ಚರ್ಯ, ಇದ್ ಹೇಗೆ ಬಿಟ್ರು, ಇಷ್ಟೆಲ್ಲ ತುಂಬಾ ಶಿಕ್ಷೆ ಕೊಡ್ತಾರೆ ಅವರು, ಆದ್ರೆ ಹೇಗ್ ಬಿಟ್ರು ಅಂತ. ಆಗ ಪ್ರಭುಪಾದ್ ಹೇಳ್ತಾರೆ, ಅವನ ಹೃದಯದಲ್ಲೂ ಕೃಷ್ಣ ಇದ್ದಾನೆ. ಸೊ ಕೃಷ್ಣ ಅವನಿಗೆ ನನ್ನ ಬಿಡೋ ಹಾಗೆ ಮಾಡ್ದ ಅಂತ ಹೇಳಿ. ಸೊ ಅಲ್ಲಿಂದ ಬರ್ತಾರೆ ಪ್ರಭುಪಾದ್. ಆಮೇಲೆ ಆದ್ರೆ ಹೊರಗಡೆ ಎಲ್ಲೂ ಪ್ರಚಾರ ಮಾಡೋಂಗಿಲ್ಲ, ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ರೂಲ್ಸ್. ಸೊ ಹೊರಗಡೆ ಬರ್ತಾರೆ, ಅವ್ರು ಏನು ಮಾಡಕ್ಕಾಗಲ್ಲ ಪ್ರಭುಪಾದಿಗೆ. ಎಲ್ಲಾ ಕಡೆ ನೋಡ್ತಾರೆ, ಚರ್ಚುಗಳಿದೆ, ತುಂಬಾ ಚರ್ಚ್ ಇದೆ, ಆದ್ರೆ ಎಲ್ಲ ಕ್ಲೋಸ್, ಯಾವ ಚರ್ಚುನು ಓಪನ್ ಇಲ್ಲ ಅಲ್ಲಿ. ಸೊ ನೋಡಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಕಮ್ಯುನಿಸ್ಟ್ ಹೊರಗಡೆ ಇರ್ತಾರೆ. ಅವರು ಚರ್ಚಿಗೆ ಯಾರು ಹೋಗುವಾಗ ಅವರು ಹೊರಗಡೆ ಹೋಗಿ ಬರುವಾಗ ಕೇಳ್ತಾರೆ, ನಿಮ್ಗೆ ಏನ್ ಕೊಟ್ರು ದೇವ್ರು ಅಂತ. ಅಂದ್ರೆ ಅವರಿಗೆ ಪಾಪ ಇರಲ್ಲ ತಿನ್ನಕ್ಕೆ. ಸೊ ನಾವು ಕೊಡ್ತೀವಿ ಅಂತ ಹೇಳಿ ಇವ್ರು ಬ್ರೆಡ್ ಕೊಡೋದು. ಈಗ ನಿಮಗೆ ಕೊಟ್ಟಿದ್ ಯಾರು, ಹಾಗಾದ್ರೆ ದೇವ್ರು ಯಾರು? ಸೊ ಹಾಗೆಲ್ಲ ಹೇಳಿ ಅವ್ರು ಒಂಥರ ದೇವ್ರ ಮೇಲೆ ಜಿಗುಪ್ಸೆ ಬರೋಂಗ, ಅಂದ್ರೆ ಒಂದು ಚರ್ಚ್ಗಳನ್ನೆಲ್ಲ ಕ್ಲೋಸ್ ಮಾಡಿಸುವಂತದ್ದು ಹೀಗೆಲ್ಲ ಮಾಡ್ತಾರೆ. ಸೊ ಪ್ರಭುಪಾದ್ ಅಲ್ಲಿ ಸುಮಾರು ದಿನ ಇರ್ತಾರೆ. ಆಮೇಲೆ ಒಂದಿನ ಏನಾಗುತ್ತೆ, ಒಬ್ಬ ರಷ್ಯಾದವನೊಬ್ಬ ಬರ್ತಾನೆ. ಅವನು ಇಬ್ರು ಬರ್ತಾರೆ. ಅವ್ರು ಬಂದು ಕೇಳ್ತಾರೆ, ನಮಗೆ ಇದು ಬೀಟಲ್ಸ್ ಗ್ರೂಪ್, ಸೊ ಅವ್ರದ್ದು ಒಂದು ಆಡಿಯೋ ಬೇಕಿತ್ತು, ಇದೆಯಾ ನಿಮ್ಮ ಹತ್ರ ಅಂತ ಹೇಳಿ ಬರ್ತಾರೆ. ಸೊ ಅವ್ರು ಹೇಳ್ತಾರೆ, ಓಕೆ ನಿನಗೆ ಬೀಟಲ್ಸ್ ನ ಭಕ್ತ ಮಾಡಿದಾರಲ್ಲ ಅವ್ರಿದ್ದಾರೆ, ಅವ್ರನ್ನ ಬಂದ್ ಮೀಟ್ ಆಗು ಅಂತ. ಅವನಿಗೆ ತುಂಬಾ ಖುಷಿ ಆಗತ್ತೆ. ಓಕೆ ಯಾರದು? ಪ್ರಭುಪಾದ್ ಇರ್ತಾರೆ. ಸೊ ಪ್ರಭುಪಾದ್ ಅವಾಗ ಅವನಿಗೆ 4 ದಿನ ಪ್ರಭುಪಾದ್
ಈ ಭಗವದ್ಗೀತೆ ಏನಿದೆ ಅದನ್ನ ಫುಲ್ಲು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವನು ಅದನ್ನ ಕೇಳಿ ತುಂಬಾ ಇಷ್ಟಪಟ್ಟ ಆಮೇಲೆ ಫುಲ್ ಭಗವದ್ಗೀತೆದೆಲ್ಲ ಜೆರಾಕ್ಸ್ ಮಾಡಿಸಿ ಹಾಗೆ ಪ್ರಭುಪಾದ್ ಒಂದು ಬೀಜ ಬಿತ್ತಿದ್ದು ಅವತ್ತು. ಆಮೇಲೆ ರಷ್ಯಾ ನಂಬರ್ 1 ಆಗಿರುತ್ತೆ ಅವಾಗ. ಅಂದ್ರೆ ಈಗ ಇಂಡಿಯಾ ನಂಬರ್ 2 ಅಲ್ಲಿದೆ. ಸೊ ಆಗ ನಂಬರ್ 1 ಅಲ್ಲಿ ರಷ್ಯಾ ಆಗಿತ್ತು. ಅಂದ್ರೆ ಅಷ್ಟು ಪ್ರಚಾರ ಒಬ್ಬಗೆ ಪ್ರಭುಪಾದ್ ಹೇಳ್ಕೊಟ್ಟಿದ್ದು. ಅವರು 4 ದಿನ ಇದ್ದಿದ್ದು ಅಷ್ಟೆಲ್ಲ ಹೇಳ್ಕೊಟ್ಟು ಆಮೇಲೆ ರಷ್ಯಾದಲ್ಲಿ ಅದು ಫೇಮಸ್ ಆಗತ್ತೆ. ಹಾಗೆ ಇಸ್ಕಾನ್ ಬೆಳೆದಿದ್ದು. ಸೊ ಇದು ಪ್ರಭುಪಾದ್ ಅಲ್ಲಿ ಅಮೆರಿಕಾದಲ್ಲಿ ಬೆಳಿಗ್ಗೆ ಹೊತ್ತು ವಾಕ್ ಹೋಗ್ತಾರೆ. ಆಗೆಲ್ಲ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಮೀಟ್ ಆಗುವಂಥದ್ದು, ಬಿಸ್ನೆಸ್ ಮೆನ್ಗಳನ್ನ, ಅವರಿಗೆಲ್ಲ ಕೃಷ್ಣ ಪ್ರಜ್ಞೆ ಹೇಳುವಂಥದ್ದು. ಸೊ ಇದು ಪ್ರಭುಪಾದ್ ಬರ್ದಿರೋ ಪುಸ್ತಕಗಳು. 60 ಪುಸ್ತಕಗಳು ಬರ್ದಿದ್ದಾರೆ ಪ್ರಭುಪಾದ್. ಸೊ ಇದು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್. ಸೊ ಇದು ಪ್ರಭುಪಾದ್ ಒಂದು ಜರ್ನಿ ನೋಡ್ಬೋದು ನಾವು ಇಲ್ಲಿ ನೋಡಿ. ಅವ್ರು 65ನೇ ಇಸ್ವಿ ಫಸ್ಟ್ ಅಮೆರಿಕಕ್ಕೆ ಹೋಗ್ತಾರೆ. ಮತ್ತೆ ಎಷ್ಟು ದೇಶಕ್ಕೆ ಹೋಗ್ತಾರೆ ಅನ್ನೋದು ನೋಡಿ. ಎಕ್ಸೈಟಿಂಗ್ ಅನ್ಸುತ್ತಲ್ವಾ, ಹೇಗೆ ಒಬ್ರು ಇಷ್ಟೆಲ್ಲ ಮಾಡಕ್ ಸಾಧ್ಯ ಅಂತ ಹೇಳಿ. ಪ್ರಭುಪಾದ್ ಜಸ್ಟ್ ಇನ್ ಸ್ಪ್ಯಾನ್ ಆಫ್ 12 years, ಕ್ಯಾಂಟ್ ಇಮ್ಯಾಜಿನ್. ಸೊ ಇದು ನಮ್ ರಾಧಾ ಗೋವಿಂದ್ ದೀದಿ. ಸೊ ತಮ್ಮೆಲ್ಲರಿಗೂ ರಾಧಾ ಗೋವಿಂದ್ ಆಶೀರ್ವಾದ ಮಾಡ್ಲಿ ಅಂತ. ಇದು ಮಂಗಳೂರು ಇಸ್ಕಾನ್ ಟೆಂಪಲ್ ಡಿಟೀಸ್. ಸೊ ಎಲ್ಲರೂ ಬಂದಿದ್ದೀರಾ. ನಿಮ್ಮಲ್ಲಿ ಏನ್ ವಿನಂತಿ ಅಂತ ಹೇಳಿದ್ರೆ 18 ದಿನ ಖಂಡಿತವಾಗಿ ಈ ಭಗವದ್ಗೀತೆನ ಕಲೀರಿ. ಮತ್ತೆ ನಿಮಗೆ ಇನ್ನು ನೆಕ್ಸ್ಟ್ ಲೆವೆಲ್ 2 ಲೆವೆಲ್ 3 ಎಲ್ಲ ಇರುತ್ತೆ. ಸೊ ಅದ್ರಲ್ಲೆಲ್ಲಾನು ನೀವು ಇನ್ನು ಡೀಟೇಲ್ ಆಗಿ ಕಲಿಬಹುದು. ಇದರಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಅಂದ್ರೆ ಏನೇನಿದೆ ಒಂದು ಎಲ್ಲ ಚಾಪ್ಟರ್ ಅಲ್ಲಿ ಅಂತ ಹೇಳಿ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಲೆವೆಲ್ಸ್ ಅಲ್ಲಿ ನಿಮ್ಗೆ ಇನ್ನೂ ಡೀಪ್ ಆಗಿ ಕಲಿಬಹುದು. ಸೊ ಈ ದೇವಸ್ಥಾನ ಶ್ರೀ ರಾಧಾ ಗೋವಿಂದ ದೇವಸ್ಥಾನ, ತಾರೆ ತೋಟ ರಸ್ತೆ, ಟೋಲ್ಗೇಟ್, ಕದ್ರಿ, ಮಂಗಳೂರಲ್ಲಿದೆ. ಸೊ ದೇವಾಲಯದ ಅಧ್ಯಕ್ಷರು ಈಸ್ ಗ್ರೇಸ್ ನಾಮನಿಷ್ಠ ದಾಸ್. ಸೊ ಇವರು IIT ಕಾನ್ಪುರ್ ಇಂದ BTech ಮಾಡಿದ್ದಾರೆ. ಸೊ ನಾವೆಲ್ಲರೂ ಲೈಕ್ ವಿ ಶುಡ್ ಫೀಲ್ ಸೋ ಬ್ಲೆಸ್ಡ್, ಬಿಕಾಸ್ ಅವರೊಂದು ಈ ಉಚಿತವಾಗಿರೋ ಒಂದು ಭಗವದ್ಗೀತೆ ಕೋರ್ಸ್ ನ ಲಾಸ್ಟ್ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಮೋರ್ ದೆನ್ ಅಂದ್ರೆ 5 ಲಕ್ಷಕ್ಕಿಂತ ಹೆಚ್ಚು ಜನರು ಇದರ ಒಂದು ಉಪಯೋಗ ಪಡ್ಕೊಂಡಿದ್ದಾರೆ. ಸೊ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಕೋರ್ಸ್ ಮಾಡ್ತಾ ಇದ್ದೀವಿ. ಸೊ ಭಗವದ್ಗೀತೆ ಅಂದ್ರೆ ಏನು? ಸೊ ಯಾರಿಗಾದ್ರೂ ಗೊತ್ತಾ? ಹ್ಯಾಂಡ್ ರೈಸ್ ಮಾಡ್ಬೋದು. ಭಗವದ್ಗೀತೆ ಅಂತ ಯಾಕೆ ಹೇಳ್ತೀವಿ? ಭಗವದ್ಗೀತೆ ಅಂದ್ರೆ ಏನು? ಎಸ್ ಪ್ರಜ್ವಲ್, ಅನ್ಮ್ಯೂಟ್ ಮಾಡಿ. ಮ್ಯಾಮ್, ಭಗವದ್ಗೀತಾ ಅಂದ್ರೆ ಮಹಾಭಾರತದಲ್ಲಿ 18 ದಿವಸ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದು. ಯಸ್, ವೆರಿ ಗುಡ್. ಸೊ ಯಾಕೆ ಅದನ್ನ ಭಗವದ್ಗೀತೆ ಅಂತ ಯಾಕೆ ಹೇಳ್ತೀವಿ ಅಂತ ಪ್ರಶ್ನೆ ಹೇಳ್ಬೋದಾ? ಎಸ್, ಸಂಗೀತ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಸಂಗೀತ ಇಲ್ವಾ? ಎಸ್, ವಿನಿ. ಓಕೆ, ಸುಹಾಸ್. ಶ್ರೀಕೃಷ್ಣ
ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಕೊನೆ ಗಳಿಗೆಯಲ್ಲಿ ಅರ್ಜುನ ಅಂದ್ರೆ ಯುದ್ಧಕ್ಕೆ ನನ್ನ ಏನಂತಾರೆ, ನನ್ನ ರಿಲೇಷನ್ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ, ನಾನ್ ಮಾಡಲ್ಲ ಅಂತೇಳಿ ಹಿಂಜರಿದಿರ್ತಾನೆ. ಅವಾಗ ಅವನಿಗೆ ಧೈರ್ಯ ಕೊಡೋಕೋಸ್ಕರ ಅಲ್ಲ ಕರೆಕ್ಟ್ ಅಲ್ಲ, ಕತೆ ಕರೆಕ್ಟ್. ನಾನ್ ಹೇಳ್ತಾ ಇರೋದು ಆ ಹೆಸರು ಏನಿದೆ, ಭಗವದ್ಗೀತಾ. ಗೀತೆ ಅಂತ ಯಾಕೆ ಹೆಸರು ಬಂತು ಅಂತ, ಏನಾದ್ರ ಅರ್ಥ? ಅಂದ್ರೆ ಭಗವಂತ ಗೀತೋಪದೇಶ ಮಾಡಿದಲ್ಲ, ಅಂದ್ರೆ ಒಳ್ಳೆಯದ ನಮ್ಮ ಜೀವನ ಉದ್ಧಾರ ಆಗ್ಲಿಕ್ಕೆ ನಾವು ಬಂದಿದ್ದ ಅದಕ್ಕೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಳ್ಳೆಯದನ್ನ ನಾವು ಹರಡ್ಲಿಕ್ಕೆ ಅವನು ಗೀತೋಪದೇಶ ಮಾಡಿದ. ಎಸ್, ಗೀತೋಪದೇಶ ಅಂದ್ರೆ ಥ್ಯಾಂಕ್ ಯು ಸರ್. ಹರೇ ಕೃಷ್ಣ. ಮೇಡಮ್, ಸುಹಾಸ್ ಮಾತಾಡ್ತಿದ್ದೀನಿ. ಸೊ ಇದು ದೇವ್ರ ಗೀತೆ ಅಂತ ಅಂದ್ರೆ ಭಗವದ್ಗೀತೆ, ಭಗವತ್. ಸೊ ಭಗವಾನ್ ಅಂದ್ರೆ ದೇವರಿಂದ ಹೇಳಲ್ಪಟ್ಟಿದೆ ಅಂತ ಭಗವದ್ಗೀತೆ, ಹಾಡು. ಸೊ ಇದು ಹಾಡಿನ ರೂಪದಲ್ಲಿದೆ ಅಲ್ವಾ? ಸೊ ಎಲ್ಲ ಶ್ಲೋಕಗಳು ಒಂದು ಹಾಡಿನ ರೂಪದಲ್ಲಿದೆ, ಎಲ್ಲಾನು ಒಂದು ಪರ್ಟಿಕ್ಯುಲರ್ ಮೀಟರ್ ಅಂತ ಇರುತ್ತೆ. ಸೊ ಅದು ಹಾಡಿನ ರೂಪದಲ್ಲಿದೆ, ಹಾಗಾಗಿ ಇದಕ್ಕೆ ಹೆಸರು ಭಗವದ್ಗೀತೆ. ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದರು ಮತ್ತು ಇದು ಗ್ರಹದಾದ್ಯಂತದ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಸೊ ಆಧ್ಯಾತ್ಮಿಕ ನಿಘಂಟು ಅಂದ್ರೆ ಸ್ಪಿರಿಚುವಲ್ ಡಿಕ್ಷನರಿ. ಯಾಕೆ ಆತರ ಹೇಳಿದ್ದಾರೆ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಯಾವುದೇ ಒಂದು ಅಂದ್ರೆ ಸ್ಪಿರಿಚುವಲಿ ರಿಲೇಟೆಡ್ ನಮ್ ಲೈಫ್, ಓಕೆ, ನಮ್ ಜೀವನ ಬಗ್ಗೆ ಅಥವಾ ನಮ್ಮ ಬಗ್ಗೆ ಏನೇ ಒಂದು ಸಮಸ್ಯೆ ಇದ್ರೂನು ನಮಗೆ ಇದ್ರಲ್ಲಿ ಇದೆ ಅಂತ. ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂನು ಪರಿಹಾರ ಇದೆ. ಯಾವುದೇ ಒಂದು ಸಮಸ್ಯೆ ಇಲ್ಲ ಅನ್ನೋದಿಲ್ಲ. ನಮಗೆ ಬೇರೆ ಎಲ್ಲೂ ಹೋಗ್ಬೇಕಾಗೇ ಇಲ್ಲ. ನಾವು ಅದೊಂದು ಯಾವ್ದ್ಯಾವ್ದೋ ಕೋರ್ಸಿಗೆ ಹೋಗಿ ನಮ್ಮ ಬೇರೆ ಬೇರೆ ಮೈಂಡ್ ಮ್ಯಾನೇಜ್ಮೆಂಟ್, ಆ ಮ್ಯಾನೇಜ್ಮೆಂಟ್ ಅಂದ್ರೆ ಬೇರೆ ಬೇರೆದಕ್ಕೆ ಸೇರ್ತೀವಿ ನಾವು. ಅದೆಲ್ಲ ಅವಶ್ಯಕತೆನೇ ಇಲ್ಲ. ಎಲ್ಲದಕ್ಕೂ ಪರಿಹಾರ ಇದ್ರಲ್ಲೇ ಇದೆ. ಯಾಕಂದ್ರೆ ಇದೊಂದು ಡಿಕ್ಷನರಿ ತರ ಅಷ್ಟು ಅಂದ್ರೆ ಯಾವುದೇ ಒಂದು ರಿಲೇಟೆಡ್ ಇರ್ಲಿ ನಮ್ ಪ್ರಾಬ್ಲಮ್ ಲೈಫ್ದು, ಅದರದ್ದು ಸಮಸ್ಯೆ ಭಗವದ್ಗೀತೆಯಲ್ಲಿದೆ ಅಂತ. ಸೊ ಈಗ ನಾವು ಜೀವನದಲ್ಲಿ ಎಷ್ಟೋ ಸರ್ತಿ ಕಷ್ಟದಲ್ಲಿದ್ದಾಗ ದೇವ್ರ ಹತ್ರ ನಾವು ಕೇಳ್ಕೊತೀವಿ, ದೇವ್ರೇ ನನ್ನ ಹತ್ರ ಅಂದ್ರೆ ನಾನು ಈ ತರ ಒಂದು ಕಷ್ಟದಲ್ಲಿದ್ದೀನಪ್ಪ, ನನಗೆ ಪರಿಹಾರ ಕೊಡು, ನಾನೇನ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಲ್ವಾ? ಸೊ ನಾವು ಬ್ಲೈಂಡ್ ಆಗಿ ಕೇಳ್ತೀವಿ. ಆಕ್ಚುಲಿ ಕೃಷ್ಣ ಕೊಟ್ಟಿದ್ದಾನೆ, ಇದು ಭಗವದ್ಗೀತೆ ಮಾಡಿದೀನಿ, ಭಗವದ್ಗೀತೆ ನೋಡು ಅಂತ. ಬಟ್ ನಾವು ಭಗವದ್ಗೀತೆ ನೋಡಲ್ಲ, ಯಾಕಂದ್ರೆ ನಮಗೆ ಅದು ಗೊತ್ತಿಲ್ಲ. ಅಂದ್ರೆ ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ಅನ್ನೋ ಒಂದು ಐಡಿಯಾನೇ ಇಲ್ಲ ನಮ್ಗೆ. ಈಗ ಕೃಷ್ಣ ಸೊ ಅಂದ್ರೆ ಇದಕ್ಕೆ ಆಕ್ಚುಲಿ ಕೃಷ್ಣನ ಲವ್ ಲೆಟರ್ ಅಂದ್ರೆ ಪ್ರೇಮ ಪತ್ರ ಅಂತ ಹೇಳ್ತಾರೆ ಭಗವದ್ಗೀತೆನ. ಯಾಕಂದ್ರೆ ಪ್ರೀತಿಯಿಂದ ಕೊಟ್ಟಿರೋದು ಕೃಷ್ಣ, ನಿನಗೆ ಈ ಒಂದು ಭೌತಿಕ ಜಗತ್ತಲ್ಲಿ ಇದೆಯಾ, ಇಲ್ಲಿ ಹೇಗೆ ಜೀವನ ನಡೆಸ್ಬೇಕು ಅಂತ ಹೇಳಿ ಕೃಷ್ಣ ಕೊಟ್ಟಿದ್ದಾನೆ. ಸೊ ಇದನ್ನ ಭಗವದ್ಗೀತೆನ ಲೈಫ್ ಮ್ಯಾನ್ಯುಯಲ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಯಾವುದೇ ಒಂದು ವಸ್ತು ತಗೊಂಡಾಗ ಅದಕ್ಕೊಂದು ಮ್ಯಾನ್ಯುಯಲ್ ಅಂತ ಬರುತ್ತಲ್ವಾ? ಯಾವುದೇ ವಸ್ತು ಇರ್ಲಿ ಅದು, ಲೈಕ್ ಸಣ್ಣ ಮಕ್ಕಳದು ಆಟ ಸಾಮಾನಿಂದ ಹಿಡಿದು ನಾವೀಗ ದೊಡ್ಡದು ಯಾವುದೇ ಒಂದು ಮನೆಯಲ್ಲಿ ಒಂದು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಏನೇ ತಗೊಂಡ್ರು ಅಥವಾ ಒಂದು ಯಾವುದೇ ವಸ್ತು ಎಲೆಕ್ಟ್ರಾನಿಕ್ ಉಪಕರಣಗಳು ಏನೇ ತಗೊಂಡ್ರು ಅದಕ್ಕೊಂದು ಮ್ಯಾನ್ಯುಯಲ್ ಬರುತ್ತೆ ಹೇಗ್ ಮಾಡೋದು. ಅಂದ್ರೆ ಈಗ ವಾಷಿಂಗ್ ಮಿಷಿನ್ ಅಲ್ಲಿ ನಮಗೆ ಸ್ಪಿನ್ ಮಾಡೋದು ಹೇಗೆ, ಅಥವಾ ಎಲ್ಲಿ ಆನ್ ಮಾಡ್ಬೇಕು, ಅಥವಾ ಎಲ್ಲಿ ಡ್ರೈ ಮಾಡ್ಬೇಕು, ಹೀಗೆಲ್ಲ ಬೇರೆ ಬೇರೆ ಆಪ್ಷನ್ ಏನ್ ಸ್ವಿಚ್ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾನು ಮ್ಯಾನ್ಯುಯಲ್ ಅಲ್ಲಿ ನೋಡ್ತೀವಿ ನಾವು ತೆಗೆದ್ಬಿಟ್ಟಲ್ವಾ? ಸೊ ಅದೇ ತರ ಇಲ್ಲಿ ನಮ್ಗೆ ಈ ಭೌತಿಕ ಜಗತ್ ಮಾಡಿರೋದು ಕೃಷ್ಣ. ಓಕೆ, ಅವನು ಮ್ಯಾನುಫ್ಯಾಕ್ಚರರ್ ಅಂದ್ರೆ ಇದನ್ನ ತಯಾರಿಸಿರೋದು. ಸೊ ಹೇಗೆ ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರರ್ ಆಗಿರೋನಿಗೆ, ಈಗ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವರೊಂದು ಮೊಬೈಲ್ ಮಾಡಿರ್ತಾರೆ. ಆ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಗೊತ್ತಿರುತ್ತೆ ಅವನ ಒಂದು ಪ್ರಾಡಕ್ಟ್ ಅಲ್ಲಿ ಏನ್ ಡಿಫೆಕ್ಟ್ ಇದೆ, ಏನೊಂದು ಸರಿ ಇದೆ, ಏನ್ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಕೃಷ್ಣ ಈ ಪ್ರಪಂಚನನ್ನೇ ಸೃಷ್ಟಿ ಮಾಡಿರುವಂತ ಅಲ್ವಾ? ಸೊ ಅವ್ರಿಗೆ ಗೊತ್ತು ಇಲ್ಲಿ ಏನು ಸರಿ ಇದೆ, ಏನು ಸರಿ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವು ಮ್ಯಾನ್ಯುಯಲ್ ನೋಡ್ಬೇಕು. ಮ್ಯಾನ್ಯುಯಲ್ ಅಂದ್ರೆ ಭಗವದ್ಗೀತೆ ನೋಡ್ಬೇಕು. ನಮ್ಗೆ ಏನಾದ್ರು ಲೈಫಲ್ಲಿ ಪ್ರಾಬ್ಲಮ್ ಅಂದ್ರೆ ಯಾಕೆ ನಾನು ತೊಂದರೆ ಪಡ್ತಾ ಇದ್ದೀನಿ, ಯಾಕೆ ನಾನು ಇಲ್ಲಿ ಸಫರ್ ಆಗ್ತಾ ಇದ್ದೀನಿ ಅಂತ ಹೇಳಿ, ಅಂದ್ರೆ ಎಲ್ಲದಕ್ಕೂ ಪರಿಹಾರ ಭಗವದ್ಗೀತೆಯಲ್ಲಿದೆ. ಸೊ ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತದೆ. ಇದು ತುಂಬಾ ನಿಜ. ಇದು ಯಾಕೆ ಅಂತ ಹೇಳಿದ್ರೆ, ನಮಗೆ ಅಂದ್ರೆ ಈಗ ನಿಮಗೆ ಈಗ ಶುರುವಲ್ಲಿ ಫಸ್ಟ್ ಟೈಮ್ ಕಲಿಯುವಾಗ ನಿಮಗೆ ಅಷ್ಟು ಗೊತ್ತಾಗಲ್ಲ. ಮತ್ತೆ ಮತ್ತೆ ಕಲಿತಾ ಕೆಲವೊಂದು ಶ್ಲೋಕಗಳೆಲ್ಲ ನಮಗೆ ರಿಲೇಟ್ ಮಾಡ್ಕೊಳಕ್ ಆಗುತ್ತೆ. ಅಂದ್ರೆ ನಮ್ ಲೈಫಲ್ಲಿ ಏನಾದ್ರು ಒಂದು
ಆಗುವಾಗ ನಮಗೆ ಅನ್ಸುತ್ತೆ, ಓ ಇದು ನಂಗೆ ತುಂಬಾ ಸೂಕ್ತ ಅನ್ಸ್ತಾ ಇದೆ, ಈ ಶ್ಲೋಕ ಓ ಕೃಷ್ಣ ಈ ತರ ಹೇಳಿದಾನಲ್ಲ, ಈ ತರ ಒಂದು ಸಿಚುವೇಶನ್ ಬಂದಾಗ ಹೀಗ್ ಮಾಡು ಅಂತ ಹೇಳಿದಾನೆ ಕೃಷ್ಣ ಅಂತ ಹೇಳಿ ನಮಗೆ ಒಂದು ಮತ್ತೆ ಹೊಸದು ನಮಗೆ ರಿಯಲೈಸೇಷನ್ಸ್ ಬರ್ತಾ ಹೋಗುತ್ತೆ ಅದು. ಹಾಗಾಗಿ ಇದು ಯಾವತ್ತೂ ಬೋರ್ ಆಗಲ್ಲ ನಮ್ಗೆ. ಎಷ್ಟೇ ಸರ್ತಿ ಓದಿದ್ರು ನಮಗೆ ಭಗವದ್ಗೀತೆಯಲ್ಲಿ ಹೊಸ ವಿಷಯಗಳು ತಿಳಿತಾ ಹೋಗ್ತಾ ಇರುತ್ತೆ. ನಾನು ಐನ್ಸ್ಟೈನ್ ಸೈಂಟಿಸ್ಟ್, ಅವ್ರೇನ್ ಹೇಳ್ತಾರೆ, ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ದೇವರು ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನೆಂದು ಪ್ರತಿಬಿಂಬಿಸಿದಾಗ ಉಳಿದಂತೆ ಎಲ್ಲವೂ ಅತಿಯಾದದ್ದು ಎಂದು ತೋರುತ್ತದೆ ಅಲ್ವಾ. ಎಷ್ಟು ನಿಜ ಅಲ್ವಾ. ಲೈಕ್ ಕೃಷ್ಣ ಮಾಡಿರೋ ಇದ್ರ ಮುಂದೆ ಲೈಕ್ ಹೇಗೆ ಕರೆಕ್ಟ್ ಟೈಮಿಗೆ ಅಂದ್ರೆ ಬೆಳಿಗ್ಗೆ ಅಂದ್ರೆ ಒಂದು ಈ ಸೂರ್ಯ ಇಷ್ಟೊತ್ತಿಗೆ ಬರ್ಬೇಕು, ಅಥವಾ ರಾತ್ರಿ ಆಗುವಾಗ ಸೂರ್ಯ ಮುಳುಗ್ತಾನೆ, ಮತ್ತೆ ಚಂದ್ರ ಬರ್ತಾನೆ, ಹೀಗೆಲ್ಲ ಯಾರು ಇದನ್ನೆಲ್ಲ ಮಾಡಿರೋದು? ಲೈಕ್ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಯಾವುದೇ ಒಂದು ಸಣ್ಣ ಒಂದು ಪೇಂಟಿಂಗ್ ಕೂಡ ನಮ್ಗೆ ಅಂದ್ರೆ ಏನೇ ಒಂದಿದ್ರು ನಮಗೆ ಅದು ಅದರಷ್ಟಕ್ಕೆ ಅದೇ ಆಗಕ್ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಈ ಸೈಂಟಿಸ್ಟ್ ಗಳೆಲ್ಲ ಏನಂತಾರೆ ಅಂದ್ರೆ, ಈಗ ಡಾರ್ವಿನ್ಸ್ ಥಿಯರಿ ಎಲ್ಲ ಹೋದ್ರೆ ಜಸ್ಟ್ ಒಂದು ಎಕ್ಸ್ಪ್ಲೋಷನ್ ಆಯ್ತಂತೆ, ಆಮೇಲೆ ಪ್ರಪಂಚ ಕ್ರಿಯೇಟ್ ಆಯ್ತಂತೆ. ಎಷ್ಟು ಫೂಲಿಶ್ನೆಸ್ ಅಂದ್ರೆ ಅದು. ಲೈಕ್ ಅದೆಲ್ಲ ಬುಕ್ಸ್ ಅಲ್ಲಿ ಅದನ್ನ ಓದ್ತಾರೆ ಮಕ್ಕಳು. ಅಂದ್ರೆ ಎಷ್ಟು ತಪ್ಪಿದೆ ಅಂತ ಹೇಳಿದ್ರೆ, ಅಂದ್ರೆ ಭಗವದ್ಗೀತೆನ ಒಂದು ಮಿಥಾಲಜಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಇದು ನಡೆದೇ ಇಲ್ಲ, ಅಂದ್ರೆ ಏನೋ ಒಂದು ನಿಜ ಅಲ್ಲ ಅನ್ನೋ ತರ. ಆಕ್ಚುಲಿ ಇದು ನಮ್ದು ಪುರಾಣ, ಅಂದ್ರೆ ಇತಿಹಾಸ. ಭಗವದ್ಗೀತೆ ಅನ್ನೋದು ಇತಿಹಾಸ, ಇದೆಲ್ಲ ನಡೆದಿದೆ. ಸೊ ಒಂದು ಎಕ್ಸ್ಪ್ಲೋಷನ್ ಇಂದ ಯಾವುದೇ ಒಂದು ಒಳ್ಳೇದಾಗಲ್ಲ. ಲೈಕ್ ಯಾವುದೋ ಒಂದು ಬ್ಲಾಸ್ಟ್ ಆದ್ರೆ ಅದರಿಂದ ಒಂದು ಕ್ರಿಯೇಷನ್ ಆಗಿದೆ ಎಲ್ಲೂ ನಾವು ಕೇಳಿಲ್ಲ. ಸೊ ಹೇಗೆ ಅದು ಬ್ಲಾಸ್ಟ್ ಆಗಿ ಒಂದು ಕ್ರಿಯೇಷನ್ ಬರಕ್ ಸಾಧ್ಯ? ಅದ್ರ ಹಿಂದೆ ಖಂಡಿತ ಒಬ್ಬ ಕರ್ತ ಇದ್ದಾನೆ, ಅದು ಕೃಷ್ಣ. ಸೊ ಹಾಗಾಗಿ ಇದನ್ನೆಲ್ಲ ನೋಡುವಾಗ ಬೇರೆ ಎಲ್ಲಾನು ನನಗೆ ಅತಿಯಾದದ್ದು. ಯಾಕಂದ್ರೆ ಮನುಷ್ಯರು ಹೆಚ್ಚಂದ್ರೆ ಏನ್ ಮಾಡ್ತಾರೆ, ದೊಡ್ಡ ಸ್ಕೈ ಸ್ಕ್ರಾಪರ್ಸ್ ಅಂದ್ರೆ ಬಿಲ್ಡಿಂಗ್ಸ್ ಈ ತರದ್ದೆಲ್ಲ ಮಾಡ್ಬೋದಷ್ಟೇ. ಎಲ್ಲ ಶಾಶ್ವತ ಇಲ್ಲ, ನಾವು ಮಾಡಿದ್ ಯಾವ್ದು ಶಾಶ್ವತ ಇಲ್ಲ. ದೇವ್ರದ್ದು ಒಂದು ಕ್ರಿಯೇಷನ್, ಒಂದ್ ಸಣ್ಣ ಹೂನೇ ತಗೊಳ್ಳಿ ನೀವು, ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಸುಗಂಧ ಇರುತ್ತದು. ಸೊ ಹೇಗೆ ಮಾಡಿದ್ದು ಕೃಷ್ಣ ಅದು ಅಷ್ಟು ಅಂದ್ರೆ ಒಂದು ಎಷ್ಟು ಅಂದ್ರೆ ಹೂಗಳಲ್ಲಿ ಎಷ್ಟೊಂದು ವಿಧಗಳಿದೆ. ಸೊ ಅದಕ್ಕೆಲ್ಲ ಒಬ್ಬ ಅಂದ್ರೆ ಕ್ರಿಯೇಟರ್ ಒಬ್ಬ ಇದ್ದೇ ಇದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಅದ್ರ ಮುಂದೆ ಮನುಷ್ಯ ಮಾಡಿರೋದು ಎಲ್ಲಾನು ಏನು ಇಲ್ಲ ಅನ್ನೋದೊಂದು ಅರಿವಾಗತ್ತೆ ನಮ್ಗೆ. ಸೊ ಈಗ ನಿಮ್ಗೆ ಎಲ್ರಿಗೂ ಒಂದು ಪ್ರಶ್ನೆ ಬರ್ಬೋದು, ಇಸ್ಕಾನ್ ಭಗವದ್ಗೀತೆ ಯಥಾರೂಪ ಯಾಕೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನನ್ನ ಹತ್ರ ಇದೆ ಇದು ಪುಸ್ತಕ. ಇದು ಕನ್ನಡದಲ್ಲಿ ಬರುತ್ತೆ, ಇದು ಇಂಗ್ಲಿಷ್ ಅಲ್ಲಿ ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ. ಸೊ ಕನ್ನಡದಲ್ಲಿ ಯಥಾರೂಪ ಅಂತ ಹೇಳಿ ಬರುತ್ತೆ. ನಾವು ಲಿಂಕ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ನಿಮಗೆ ಇದ್ರ ಜೊತೆ ಬೇರೆ 2 ಪುಸ್ತಕಗಳು ಬರುತ್ತೆ, ಮತ್ತೆ ಒಂದು ಜಪಮಾಲೆ ಕೂಡ ಬರುತ್ತೆ, 600 ರೂಪಾಯಿ. ಸೊ ಎಲ್ಲರೂ ದಯವಿಟ್ಟು ತಗೊಳ್ಳಿ. ಏನಂತ ಹೇಳಿದ್ರೆ, ಯಥಾರೂಪ ಯಾಕೆ ಅಂತ ಹೇಳಿದ್ರೆ, ಇದು ಪರಂಪರೆಯಿಂದ ಬಂದಿರೋದು. ಸೊ ಈ ಭಗವದ್ಗೀತೆ ಅನ್ನೋದೇನಿದೆ, ನಾವು ಹಾಗೆ ಡೈರೆಕ್ಟ್ ಆಗಿ ಹೇಗೆ ನಾವು ಈಗ ಒಂದು ಸ್ಕೂಲಿಗೆ ಹೋಗಿ ಜಸ್ಟ್ ನಾವು ಈಗ ಮೆಡಿಕಲ್ ಬುಕ್ಸ್ ಅನ್ಕೊಳ್ಳಿ, ಸ್ಕೂಲ್ ಬಿಡಿ, ಸ್ವಲ್ಪ ಹೈಯರ್ ಎಜುಕೇಶನ್ಗೆ ಹೋಗುವಾಗ ನಾವು ಮೆಡಿಕಲ್ಗೆಲ್ಲ ಈಗ ಮಕ್ಕಳನ್ನ ಹಾಕುವಾಗ ಹಾಗೆ ಬುಕ್ ತಗೊಂಡು ಓದಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಪ್ರಾಪರ್ ಒಬ್ರು ಟೀಚರ್ ಬೇಕು ಅಲ್ವಾ. ಮತ್ತೆ ಯಾವುದೇ ಒಂದು ಸ್ಪೋರ್ಟ್ಸ್ ಅಲ್ಲೂ ಒಬ್ರು ಟೀಚರ್ ಅಂದ್ರೆ ಒಬ್ಬರು ಕೋಚ್ ಬೇಕಾಗತ್ತೆ ಮುಂದೆ ಬರಕ್ಕೆ. ಹಾಗೆ ಅದೇ ತರ ಆಧ್ಯಾತ್ಮಿಕದಲ್ಲೂ ಒಬ್ರು ಗುರುಗಳು ಬೇಕೇ ಬೇಕು. ಸೊ ಗುರುಗಳ ಮಾರ್ಗದರ್ಶನ ಇಲ್ಲದೆ ನಾವು ತಗೊಳಕ್ ಸಾಧ್ಯನೇ ಇಲ್ಲ. ಸೊ ಇದು ಹೇಗ್ ಬಂದಿದೆ ಅಂತ ಹೇಳಿದ್ರೆ, ಇದು ಕೃಷ್ಣನಿಂದ ಬ್ರಹ್ಮನಿಗೆ ಬಂದಿದೆ, ಬ್ರಹ್ಮನಿಂದ ನಾರದನಿಂದ ಹಂಗೆ ಸುಮಾರು ಗುರುಗಳು ಆಚಾರ್ಯರು ಬರ್ತಾರೆ. ಸೊ 32ನೇ ಆಚಾರ್ಯರು ಪ್ರಭುಪಾದ್. ಸೊ ಯಾಕೆ ಅಂತ ಹೇಳಿದ್ರೆ, ಇದೀಗ ನಾವೊಂದು ಹೇಗೆ ಮುರಿದ ಕೇಬಲ್ ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದರೆ ಫೋನ್ ಹಾನಿಯಾಗುತ್ತದೆ, ಸರಿಯಾದ ಡೇಟಾ ವರ್ಗಾವಣೆ ಇದನ್ನು ಬಳಸಲಾಗುವುದಿಲ್ಲ. ಇದು ಮೂಲ ಮತ್ತು ರಿಸೀವರ್ ನಡುವಿನ ಸಂಪರ್ಕದ ಕೊರತೆಯಿಂದಾಗಿ. ಸೊ ಈಗ ನಾವು ಯಾವ್ದಾದ್ರು ಒಂದು, ಇದು ನಿಮ್ಗೆಲ್ಲರೂ ಗೊತ್ತಿರೋದೆ, ಲೈಕ್ ಚಾರ್ಜರ್ ವೈರ್ ಏನಾದ್ರು ಕಟ್ ಆಗಿದ್ರೆ ಒಂದು ಸ್ಪಾರ್ಕ್ ಬಂದು ಬ್ಲಾಸ್ಟ್ ಆಗ್ಬೋದು, ಅಥವಾ ಹಾಳಾಗುತ್ತೆ. ಅಂದ್ರೆ ಸರಿ ಫೋನ್ ಚಾರ್ಜ್ ಆಗಲ್ಲ, ಅಥವಾ ಮಧ್ಯ ಕನೆಕ್ಷನ್ ಹೊರಟೋಗಿದ್ರೆ ಸರಿಯಾಗಿ ಚಾರ್ಜ್ ಆಗಲ್ಲ. ಸೊ ಅದೇ ತರ ಪಾರಂಪರಿಕವಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಅಂತ ಒಂದು ಭಗವದ್ಗೀತೆನ ನಾವು ತಗೊಳ್ಬಾರ್ದು. ಲೈಕ್ ನಾವೀಗ ಯಾವುದೇ ಒಂದು, ಸೊ ನೀವು ಮಕ್ಕಳನ್ನ ಯಾವುದೇ ಒಂದು ಶಾಲೆಗೆ ಸೇರ್ಸೋದಿರ್ಬೋದು, ಅಥವಾ ನಿಮ್ಮ ಮಕ್ಕಳನ್ನ ಏನಾದ್ರು ಮದ್ವೆ ಮಾಡಿ ಕೊಡ್ಬೇಕಾದ್ರೆ ಎಷ್ಟು ನೋಡ್ತೀವಲ್ವಾ ನಾವು. ಲೈಕ್ ಹುಡುಗ ಸರಿ ಇದಾನ, ಎಷ್ಟು ಏನ್ ಮಾಡ್ತಾ ಇದ್ದಾನೆ, ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ, ಒಳ್ಳೆ ಕಲ್ಚರ್ ಇದೆಯಾ, ಹಾಗೆಲ್ಲ ತುಂಬಾ ನೋಡ್ತೀವಿ. ಹಾಗೆ ಆಧ್ಯಾತ್ಮಿಕತೆ ಬಂದಾಗ ಯಾಕೆ ಯಾವುದೇ ಒಂದು ಬುಕ್ ತಗೊಂಡು ಓದುವಂಥದ್ದು ಅದು ತುಂಬಾ ತಪ್ಪು. ಯಾಕಂದ್ರೆ ಇದು
ಇನ್ನೂ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇದು. ಅಂದ್ರೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ ಅಂದ್ರೆ ನಮ್ ಲೈಫೇ ಹಾಳಾಗುತ್ತೆ. ಅಂದ್ರೆ ತಪ್ಪು ದಾರಿ ಹೋಗ್ತೀವಿ ನಾವು. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ನಾವು ಸರಿಯಾದ ಒಂದು ಸಂಪ್ರದಾಯದಲ್ಲಿ ಬಂದಿರೋ ಒಂದು ಪುಸ್ತಕವನ್ನ ಓದ್ಬೇಕಂತ. ಸೊ ಇಸ್ಕಾನ್ ಬ್ರಹ್ಮ ಗೌಡಿಯ ಮಾಧವ ಸಂಪ್ರದಾಯ ಕ್ಕೆ ಸೇರುತ್ತೆ. ಗೀತಾ ಒಂದು ವಿಶಾಲವಾದ ಪುಸ್ತಕ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಇದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಅರಿವಿನತ್ತ ಗಮನ ಹರಿಸುತ್ತೇವೆ. ಸೊ ಉದ್ದೇಶ ಗೀತೆಯ ಆಳವಾದ ಅಧ್ಯಯನಕ್ಕೆ ಒಂದನ್ನು ಸಿದ್ಧಪಡಿಸುವುದು. ಸೊ ಇದಾಗೆ ನಿಮ್ಗೆ ಹೇಳಿದಾಗೆ ಈ 18 ದಿನಗಳಲ್ಲಿ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಲೈಕ್ ನಾವು ಎಲ್ಲಾ ಶ್ಲೋಕಗಳನ್ನ ಕವರ್ ಮಾಡಕ್ ಆಗಲ್ಲ. ಸೊ ಇಂಪಾರ್ಟೆಂಟ್ ಶ್ಲೋಕಗಳೇನಿದೆ ಅದನ್ನ ನಾವು ಮಾಡ್ತೀವಿ. ಮತ್ತೆ ನಿಮಗೆ ಅಂದ್ರೆ ಒಂದು ಐಡಿಯಾ ಸಿಗುತ್ತೆ. ಅಂದ್ರೆ ಎಲ್ಲ ಒಂದು ಅಧ್ಯಾಯಗಳಲ್ಲಿ ಏನೇನಿದೆ ಅಂತ ಹೇಳಿ ಒಂದು ಬ್ರೀಫ್ ಆಗಿ ಗೊತ್ತಾಗುತ್ತೆ. ಅದ್ ನಂತರ ನಿಮಗೆ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ವರ್ಗೂನು ಇದೆ. ನಿಮ್ಗೆ ಅಂದ್ರೆ ಡೀಟೇಲ್ ಆಗಿ ಕಲಿಬಹುದು. ಅದ್ರಲ್ಲಿ ಅದು 3 ತಿಂಗಳು 6 ತಿಂಗಳು ಇದ್ರ ಇರುತ್ತೆ ಕೋರ್ಸ್. ಸೊ ಅಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಕಲಿಬಹುದು. ಸೊ ಈಗ ನೀವು ಇಲ್ಲಿ ನೋಡ್ಬೋದು. ಈಗ ಹಣ್ಣನ್ನ ನಾವು ಮರದಲ್ಲಿರುವಾಗ ಒಂದು ಕಲ್ಲು ಹಾಕಿ ಬೀಳಿಸ್ಬೋದು. ಆಗ ತುಂಬಾ ಹಣ್ಣಾಗಿದ್ರೆ ಏನಾಗುತ್ತೆ, ಕೆಳಗ್ ಬಿದ್ದು ಹಾಳಾಗುತ್ತೆ ಅಲ್ವಾ. ಸೊ ಅದೇ ತರ ಈಗ ಅದೇ ಹಣ್ಣನ್ನ ಒಬ್ಬ ಹತ್ತಿ ಅವನು ಅಂದ್ರೆ ಇನ್ನೊಬ್ಬರಿಗೆ ಕೆಳಗೆ ಇನ್ನೊಂದು ಅಂದ್ರೆ ತುಂಬಾ ಬ್ರಾಂಚಸ್ ಇರುತ್ತಲ್ಲ. ಸೊ ಇನ್ನೊಂದು ಕೆಳಗಡೆ ಇರೋ ರಂಬೆಗಳ ಮೇಲೆ ಕೂತಿರ್ತಾನೆ. ಅವನ ಕೈಲಿ ಕೊಟ್ಟು ಕೈಯಿಂದ ಕೈಗೆ ಕೊಟ್ಟು ನಾವು ಬುಟ್ಟಿಯಲ್ಲಿ ಹೀಗೆ ತಗೊಂಡಾಗ ಅದು ಏನು ಹಾಳಾಗದೆ ನಮ್ಮ ಹತ್ರ ಸೇಫ್ ಆಗಿರುತ್ತಲ್ಲ ಹಣ್ಣು. ಅದೇ ರೀತಿಯಲ್ಲಿ ಈ ಭಗವದ್ಗೀತೆ ನಾಲೆಜ್ ಏನಿದೆ ಅದನ್ನ ಅವರು ನಮ್ಮ ಆಚಾರ್ಯರ ಅಂದ್ರೆ ಏನೋ ಒಂದು ಅಡಲ್ಟ್ರೇಷನ್ ಇಲ್ದೆ, ಅಂದ್ರೆ ಸುಮಾರೀಗ ಮಾರ್ಕೆಟ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ 600 ಎಡಿಷನ್ ಸಿಗುತ್ತೆ ಭಗವದ್ಗೀತಾ ಬೇರೆ ಬೇರೆ ಬರ್ದಿರೋರು. ಸೊ ಪ್ರಭುಪಾದರು ತುಂಬಾ ವಾರ್ನ್ ಮಾಡ್ತಾರೆ ಇದನ್ನ ದಯವಿಟ್ಟು ಮಾಡ್ಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವರೇ ಸರಿ ಇರಲ್ಲ ಆಯ್ತಾ. ಬರ್ದಿರೋರು ಫಸ್ಟ್ ಆಫ್ ಆಲ್ ಪ್ಯೂರಿಟಿ ಇರಲ್ಲ. ಅವರು ಸ್ಪಿರಿಚುಯಾಲಿಟಿ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಅವರು ಅಂದ್ರೆ ಅವರೇ ಒಂದು ಏನಂತಾರೆ ಇಂದ್ರಿಯ ಸುಖದಲ್ಲಿ ತುಂಬಾ ಮುಳುಗಿರ್ತಾರೆ. ಅಂತವ್ರು ಬರ್ದಿರೋ ಭಗವದ್ಗೀತೆಯಿಂದ ನಮಗೆ ಎಷ್ಟು ಮಾತ್ರ ಜ್ಞಾನ ಸಿಗಕ್ ಚಾನ್ಸ್ ಅಲ್ವಾ. ಅದು ಸಾಧ್ಯನೇ ಇಲ್ಲ, ತುಂಬಾ ಡೇಂಜರಸ್. ಸೊ ಹಾಗಾಗಿ 600ರಲ್ಲಿ 590 ಬರೀ ಫೇಕ್ ಅಂದ್ರೆ ಸರಿ ಇಲ್ದ ಭಗವದ್ಗೀತೆ. ಅಂದ್ರೆ ಅವ್ರದೇ ಒಂದು ಓನ್ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಅದ್ ಮತ್ತೆ ಹೆಚ್ಚಾಗಿ ಅಂದ್ರೆ ಎಂಟರ್ಟೈನ್ಮೆಂಟ್ ವೇ ಅಲ್ಲಿ ಮಾಡ್ತಾರೆ ಅದನ್ನ ಭಗವದ್ಗೀತೆನ. ಹಾಗಾಗಿ ಓದ್ಲೇಬಾರ್ದು ಅಂತ ಭಗವದ್ಗೀತೆನ. ಸೊ ಇದು ಪಾರಂಪರಿಕವಾಗಿ ಬಂದಿರುವಂತ ಆಚಾರ್ಯರ ಕೈಯಿಂದ ಬಂದಿರುವಂತ ಒಂದು ಭಗವದ್ಗೀತೆನ ಓದ್ಬೇಕು ಅಂತ. ಸೊ ಭಗವದ್ಗೀತಾ ಸೂರ್ಯನಾಗೆ. ಸೊ ಅದ್ರ ಮುಂದೆ ಯಾವುದೇ ಒಂದು ಬೇರೆ ಯಾವುದೇ ಸ್ಕ್ರಿಪ್ಚರ್ ಇರ್ಬೋದು ಅಥವಾ ಪುಸ್ತಕಗಳಿರ್ಬೋದು, ಅದೆಲ್ಲ ಜಸ್ಟ್ ಒಂದು ಟಾರ್ಚ್ ಲೈಟ್ ತರ. ಅಂದ್ರೆ ಅದ್ ಯಾವ್ದೂನು ಸಿಗ್ನಿಫಿಕೆಂಟ್ ಅಲ್ಲ ಅಂತ ಹೇಳಿ ಭಗವದ್ಗೀತೆ ಮುಂದೆ. ಸೊ ಈಗ ಏನಾದ್ರೂ ನಾವು ಮನೆಯಲ್ಲಿ ಚೆಲ್ಲಿರ್ತೀವಿ. ಸೊ ಅದನ್ನ ನಾವು ಕ್ಲೀನ್ ಮಾಡ್ತೀವಿ. ಸೊ ಏನಾಗುತ್ತೆ, ಕ್ಲೀನ್ ಮಾಡಿದ ತಕ್ಷಣ ಇದು ಬಟ್ಟೆ ಗಲೀಜಾಗತ್ತಲ್ವಾ. ಸೊ ಆದ್ರೆ ಈಗ ಗಲೀಜಾಗಿರೋ ನೀರು, ಕೊಳೆಯಾಗಿರುವಂತ ಒಂದು ನೀರನ್ನ ನಾವು ಸೂರ್ಯನ್ ಮುಂದೆ ಇಟ್ರೆ, ಅಂದ್ರೆ ಒಂದು 2 ದಿನ ಹಾಗೆಲ್ಲ ಇಟ್ರೆ ಏನಾಗುತ್ತೆ, ಅದು ಸಪ್ರೇಟ್ ಮಾಡುತ್ತೆ. ಸೂರ್ಯ ಕೊಳೆಯನ್ನ ಸಪ್ರೇಟ್ ಆಗುತ್ತೆ, ಪ್ಯೂರ್ ನೀರು ಸೇರಿ. ಯಾಕಂದ್ರೆ ಅದರಲ್ಲಿ ಒಂದು ಆಂಟಿಸೆಪ್ಟಿಕ್ ಕ್ವಾಲಿಟಿ ಇರುತ್ತೆ ಸೂರ್ಯನಲ್ಲಿ. ಸೊ ಹಾಗಾಗಿ ಇದು ಏನ್ ಅರ್ಥ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನೇ ಇರ್ಲಿ ಅಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಮೋಹ ಎಲ್ಲ ಏನೇ ಇದ್ರುನು ಅದೆಲ್ಲ ನಾವು ಭಗವದ್ಗೀತೆ ಓದ್ತಾ ನಮ್ಮಲ್ಲಿ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅಸೂಯೆ ಇರ್ಬೋದು, ಎಲ್ಲ ಅಂದ್ರೆ ಎಲ್ಲಾ ತರದ್ದು ಅನರ್ಥಗಳು ಏನೇನಿದೆ, ನಮ್ಮ ಇಲ್ಲಿ ದೋಷಗಳಿದೆ, ಅದೆಲ್ಲ ಪರಿಹಾರ ಆಗುತ್ತೆ. ಯಾಕಂದ್ರೆ ಭಗವದ್ಗೀತೆ ಒಂದು ಸೂರ್ಯನ್ ತರ. ಅಂದ್ರೆ ಸೂರ್ಯ ಅದರಿಂದ ಕೊಳಕಾಗಲ್ಲ ಅಲ್ವಾ. ಸೂರ್ಯನ್ ಬೆಳಕು ಇದ್ರ ಮೇಲೆ ಬಿದ್ದು ಸೂರ್ಯ ಏನ್ ಕೊಳಕಾಗಲ್ಲ, ಆದ್ರೆ ಅದು ಪ್ಯೂರ್ ಆಗುತ್ತೆ. ಅದೇ ತರ ಭಗವದ್ಗೀತೆ ನಾಲೆಜ್ ನಾವು ಪ್ಯೂರ್ ಆಗ್ತೀವಿ. ಸೊ ಭಗವದ್ಗೀತೆಯಲ್ಲಿ ಇವ್ರು ವ್ಯಾಸದೇವ ಅವರೇ ಮಹಾಭಾರತ ಬರ್ದಿದ್ದುನು. ಸೊ ಇವರು ಕೃಷ್ಣನ ಒಂದು ಇನ್ಕಾರ್ನೇಷನ್. ವ್ಯಾಸ ಅಂತ ಹೇಳಿದ್ರೆ ಯಾರಲ್ಲ. ಸೊ ವ್ಯಾಸ ಅವರಿಗೆ 3 ಜನ ಮಕ್ಕಳು. ಒಂದು ಧೃತರಾಷ್ಟ್ರ, ಪಾಂಡು, ಮತ್ತೆ ಇದು ದಾಸಿಪುತ್ರ ವಿದುರ. ಸೊ ಧೃತರಾಷ್ಟ್ರನ ಮಕ್ಕಳು ಕೌರವರು, ಪಾಂಡವರ ಮಕ್ಕಳು ಪಾಂಡುವಿನ ಮಕ್ಕಳು ಪಾಂಡವರು. ಸೊ ಯಾಕೆ ಈ ಯುದ್ಧ ಆಯ್ತು ಅಂತ ಎಲ್ಲರಿಗೂ ನಿಮ್ಗೆ ಗೊತ್ತೇ ಇದೆ. ಲೈಕ್ ಧೃತರಾಷ್ಟ್ರ ಹುಟ್ಟುವಾಗಲೇ ಕುರುಡ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಸಿಗಲ್ಲ
ಇದು ರಾಜ್ಯಭಾರ ಏನಿದೆ ಅಂದ್ರೆ ಕಿಂಗ್ಡಮ್ ಏನಿದೆ ಅದು ಪಾಂಡುಗ್ ಹೋಗುತ್ತೆ. ಆದ್ರೆ ಅಕಾಲ ಮೃತ್ಯು ಆಗುತ್ತೆ ಪಾಂಡುದು. ಆಗ ಮಕ್ಕಳೆಲ್ಲ ಸಣ್ಣ ಇರ್ತಾರೆ, ತುಂಬಾ ಚಿಕ್ಕವರು ಇರ್ತಾರೆ ಪಾಂಡವರೆಲ್ಲ. ಸೊ ಹಾಗಾಗಿ ಅವರೆಲ್ಲ ಅವರಿಗೆ ಅವರೊಂದು ವಯಸ್ಸಿಗೆ ಬರುವಾಗ ಅವರಿಗೆ ಕೊಡ್ಬೇಕಿರುತ್ತೆ. ಆದ್ರೆ ಆ ಟೈಮಲ್ಲಿ ಅವನಿಗೆ ಕೊಡಕ್ ಇಷ್ಟ ಇರಲ್ಲ ಧೃತರಾಷ್ಟ್ರ. ಅವ್ರು ಮೋಸ ಮಾಡಿ ಅವ್ರನ್ನೆಲ್ಲ ಕಾಡಿ ಕಳ್ಸುವಂತದ್ದು ನಿಮಗೆ ಗೊತ್ತು. ಲೈಕ್ 14 ವರ್ಷ ವನವಾಸ ಹೋಗ್ತಾರೆ ಅವರು. ಸೊ ವನವಾಸ ಹೋಗಿ ಬಂದ ಮೇಲೆ ಅವರು ಕೊಡಲ್ಲ ಅಲ್ವಾ. ಕೃಷ್ಣನು ಹೋಗಿ ಸಂಧಾನಕ್ಕೆಲ್ಲ ಕೃಷ್ಣನು ಹೋಗಿ ಎಲ್ಲ ಕೇಳ್ಕೊತಾನೆ. ಒಂದು 5 ಅಂದ್ರೆ ಗ್ರಾಮಗಳನ್ನ ಕೊಡು ಅಂತ ಹೇಳಿದ್ರು ಅವನು ಅಂದ್ರೆ ಇವನು ಧೃತರಾಷ್ಟ್ರನ ಮಗ ದುರ್ಯೋಧನ ಹೇಳ್ತಾನೆ, ನಾನು 1 ಇಂಚು ಜಾಗ ಕೂಡ ನಾನು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಈ ವಾರ್ ಏನಿದೆ ಅಂದ್ರೆ ಯುದ್ಧ ಏನಿದೆ ಮಾಡ್ಲೇಬೇಕಾಗುವಂತ ಅವಶ್ಯಕತೆ ಬರುತ್ತೆ. ಯಾಕಂದ್ರೆ ಕ್ಷತ್ರಿಯನಾದವನಿಗೆ ಯುದ್ಧ ಮಾಡ್ಲೇಬೇಕು. ಅಂದ್ರೆ ಭೂಮಿ ಬೇಕು, ಭೂಮಿ ಇಲ್ಲ ಅಂದ್ರೆ ಅವ್ರು ಯುದ್ಧ ಮಾಡ್ಲೇಬೇಕಾಗುತ್ತೆ. ಸೊ ಈ ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿದೆ. ಅದರಲ್ಲಿ ಕೃಷ್ಣ ಪರಮಾತ್ಮ ಹೇಳಿರೋದು 574, ಅರ್ಜುನ 84, ಸಂಜಯ 41, ಧೃತರಾಷ್ಟ್ರ 1 ಶ್ಲೋಕ. ಸೊ ನಾವ್ ಯಾವ ಒಂದು ಮನಸ್ಥಿತಿಯಲ್ಲಿ ಈ ಭಗವದ್ಗೀತೆಯನ್ನು ಓದ್ಬೇಕು ಅಂತ ಹೇಳಿ. ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆ ಎಂದು ತಿಳಿಯಬೇಕು. ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವಿರಲಿಲ್ಲ. ಅರ್ಜುನನು ಭಗವದ್ಗೀತೆಯ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ. ಸೊ ನಾವಿದೇನ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಸೊ ಅರ್ಜುನ ಅವನು ಲೈಕ್ ನಿತ್ಯ ಸಿದ್ಧ ಅಂತ ಹೇಳಿದ್ರೆ ಅವನು ಗ್ರೇಟ್ ವಾರಿಯರ್ ಆಯ್ತಾ. ಮತ್ತೆ ಅವನು ಎಷ್ಟು ಅಂದ್ರೆ ಈ ಶಿವನ ಹತ್ರ ಎಲ್ಲ ಯುದ್ಧ ಮಾಡಿ ಪಶುಪತಿ ಅಸ್ತ್ರ ಎಲ್ಲ ತಗೊಂಡಿರ್ತಾನೆ, ಮತ್ತೆ ಇಂದ್ರನ ಹತ್ರ ಯುದ್ಧ ಮಾಡಿ ತಗೊಂಡಿರ್ತಾನೆ. ಅಂದ್ರೆ ಈಸ್ ನಾಟ್ ಎ ನಾರ್ಮಲ್ ಪರ್ಸನ್. ಅಂದ್ರೆ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅರ್ಜುನ ಅಂತ ಒಂದು ವಾರಿಯರ್. ಹಾಗಾಗಿ ಅವನಿಗೆ ಭ್ರಮೆಗೆ ತರುವಂತದ್ದು ಕೃಷ್ಣ. ಯಾಕೆ ಗೊತ್ತಾ, ಅವನು ಭ್ರಮೆಗೆ ಹೋಗುವಂತದ್ದಲ್ಲ, ಕೃಷ್ಣ ಅವನ ಭ್ರಮೆಗೆ ತರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಭಗವದ್ಗೀತೆ ನಾಲೆಜ್ ನ ಈಗ ಅದು ದ್ವಾಪರ ಯುಗದ ಒಂದು ಮುಗಿಯುವಂತ ಟೈಮಲ್ಲಿ ಈ ಭಗವದ್ಗೀತೆ ನಾಲೆಜ್ ನ ಅಂದ್ರೆ ವಿಜ್ಞಾನನ ಕೃಷ್ಣ ಹೇಳುವಂತದ್ದು. ಸೊ ಆಗ ಕಲಿಯುಗ ಶುರುವಾಗುವಂತದ್ದು. ಸೊ ಅವರಿಗೆ ಗೊತ್ತಿರುತ್ತೆ ಕೃಷ್ಣನಿಗೆ ಕಲಿಯುಗದಲ್ಲಿ ಜನಕ್ಕೆ ಈ ಒಂದು ಮಾರ್ಗದರ್ಶನ ಬೇಕು ಕಲಿಯುಗದ ಜನರಿಗೆ. ಸೊ ನಮಗೆ ಅನುಕೂಲಕ್ಕೋಸ್ಕರ ಇದು ಅರ್ಜುನನ ಭ್ರಮೆಗೆ ತರುವಂತದ್ದು ಅಂತ. ಸೊ ಇದೊಂದು ಸಣ್ಣ ಸ್ಟೋರಿ ತಿಳ್ಕೊಳ್ಳೋಣ ನಾವು ಬಿಫೋರ್ ಪ್ರೊಸೀಡಿಂಗ್, ಅಂದ್ರೆ ಇದು ಅಧ್ಯಾಯ ಸ್ಟಾರ್ಟ್ ಆಗೋ ಮುಂಚೆ. ಸೊ ಇದು ಒಂದು ಇಲ್ಲಿ ನೋಡ್ಬೋದು ನೀವು, ಒಂದು ಗುಬ್ಬಚ್ಚಿ ಆಯ್ತಾ. ಸೊ ಗುಬ್ಬಚ್ಚಿ ಅದು ಮೊಟ್ಟೆ ಇಟ್ಟಿರುತ್ತೆ. ಮೊಟ್ಟೆ ಇಟ್ಟಾಗ ಅಂದ್ರೆ ಅದು ಸಮುದ್ರ ಅದನ್ನೆಲ್ಲ ತಗೊಂಡು ಹೊಟ್ಟೋಗುತ್ತೆ ಅಲೆಗಳು. ಸೊ ಅದು ಆಮೇಲೆ ಕೇಳ್ಕೊಳ್ಳುತ್ತೆ, ಅದು ತುಂಬಾ ಪ್ರಾರ್ಥನೆ ಮಾಡುತ್ತೆ ಅದು ಸಮುದ್ರದ ಹತ್ರ, ದಯವಿಟ್ಟು ನನ್ನ ಮೊಟ್ಟೆಗಳನ್ನ ಹಿಂತಿರುಗಿಸು ಅಂತ. ಸೊ ಅದು ಕೇರ್ ಮಾಡಲ್ಲ. ಅಂದ್ರೆ ಅಷ್ಟು ಸಣ್ಣ ಪಕ್ಷಿಗೆ ಯಾರು ಕೇಳ್ತಾರೆ, ಅಂದ್ರೆ ಅದು ತಲೆ ಕೆಡ್ಸ್ಕೊಳ್ಳಲ್ಲ ಅದು ಸಮುದ್ರ. ಆಗ ಇದು ಏನ್ ಮಾಡುತ್ತೆ, ಅದೆಷ್ಟು ದೃಢ ನಿಶ್ಚಯ ಇತ್ತು ಅಂತ ಹೇಳಿದ್ರೆ, ಅದು ಇಲ್ಲ ನನಗೆ ಕೃಷ್ಣ ಕಾಪಾಡ್ತಾನೆ ದೇವ್ರು ಬಂದು ಅಂತ ಹೇಳಿ ಅವರು ಆ ಒಂದು ಅದ್ರದ್ದು ಪೀಕ್ ಇರುತ್ತಲ್ಲ ಅದ್ರಲ್ಲೇನೆ ಅದು ನೀರು ಕುಡಿತಾ ಅದು ಅನ್ಕೊಳುತ್ತೆ, ಲೈಕ್ ನಾನು ನೀರೇ ಖಾಲಿ ಮಾಡ್ಬಿಡ್ತೀನಿ ಆಗ ನಂಗೆ ಮೊಟ್ಟೆ ಸಿಗುತ್ತೆ ಅಂತ ಹೇಳಿ ಅದ್ರದ್ದೊಂದು ವಿಶ್ವಾಸ ಆ ಪುಟ್ಟ ಪಕ್ಷಿದು. ಸೊ ಅದ್ರದ್ದು ಇದು ವಿಷಯ ಅಲ್ಲಿ ವಿಷ್ಣುವರೆಗೂ ಹೋಗುತ್ತಂತೆ. ಆಗ ವಿಷ್ಣುದು ವಾಹನ ಗರುಡ ಆ ಕಡೆ ಬರ್ತಾನೆ. ಸೊ ಗರುಡ ಬಂದ್ ನೋಡುವಾಗ ಅವನಿಗೆ ಅದರದ್ದೊಂದು ದೃಢ ನಿಶ್ಚಯ ನೋಡಿ ಖುಷಿ ಆಗತ್ತಂತೆ. ಸೊ ಅವನು ಸಮುದ್ರಕ್ಕೆ ವಾರ್ನಿಂಗ್ ಕೊಡ್ತಾನೆ, ಲೈಕ್ ನೀನು ಅದನ್ನ ಹಿಂತಿರುಗಿಸು, ಇಲ್ಲಾಂದ್ರೆ ನಾನು ಹಿಂತಿರುಗಿಸು ಅಂತ. ಅದು ಫಸ್ಟಿಗೆ ಕೇಳಲ್ಲ. ಮತ್ತೆ ಅವನು ಹೇಳ್ತಾನೆ, ಗರುಡ ಹೇಳುತ್ತಂತೆ, ನಾನು ನಿನ್ನ ನೀರ್ನೆಲ್ಲ ನಾನೇ ಕುಡಿದ್ಬಿಡ್ತೀನಿ, ಡ್ರೈ ಮಾಡ್ತೀನಿ. ಆಗ ಅದು ಭಯ ಪಟ್ಟು ಮೊಟ್ಟೆಗಳನ್ನ ವಾಪಸ್ ಕೊಡುತ್ತೆ. ಸೊ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಒಂದು ಫೇತ್ ಅನ್ನೋದೇನಿದೆ ಅಲ್ಲ ಅದು ತುಂಬಾ ಮುಖ್ಯ. ನಾವೀಗ ಭಗವದ್ಗೀತೆ ಕಲಿಯಕ್ ಹೊರಟಿದೀವಿ, ನಮಗೆ ಫಸ್ಟ್ ಆಫ್ ಆಲ್ ನಮಗೆ ನಂಬಿಕೆ ಬೇಕು. ಏನು, ಇದು ಕೃಷ್ಣ ಹೇಳಿರೋದು ಸತ್ಯ. ಓಕೆ, ನಾವ್ ಎಲ್ಲದ್ರಲ್ಲೂ ನಮ್ದು ಶ್ರದ್ಧೆನ ನಾವು ಕೊಡ್ತೀವಿ. ಅಂದ್ರೆ ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಯಾವ್ದೇ ಕಲಿಬೇಕಾದ್ರೂ. ನಮೀಗ ಬೇಸಿಕ್ ಒಂದು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವ್ ಏನೇ ಕಲ್ತ್ರು ಅದು ನಮೀಗ ಅದ್ರದ್ದು ಅರ್ಥ ಆಗಲ್ಲ. ಅಂದ್ರೆ ನಮೀಗ ಬೆನಿಫಿಟ್ ಸಿಗಲ್ಲ. ಯಾಕಂದ್ರೆ ಫಸ್ಟ್ ನಮಗೆ ಗುರುಗಳ ಮೇಲೆ ಮತ್ತೆ ದೇವ್ರ ಮೇಲೆ ಒಂದು ನಂಬಿಕೆ ಇರ್ಬೇಕು. ಸೊ ಆ ಒಂದು ವಿಶ್ವಾಸ ಒಂದಿಗೆ ನೀವೆಲ್ಲರೂ ಕಲೀರಿ ಅಂತ ನಾವು ಇಚ್ಛಿಸ್ತೀವಿ. ಸೊ ಈಗ ನಾವು ಶಾಲೆಗಳಲ್ಲಿ ಎಲ್ಲಾ ಬೇರೆ ಬೇರೆ ಸಬ್ಜೆಕ್ಟ್ ಓದಿದೀವಲ್ವಾ, ಎಲ್ಲದ್ರ ಮೇಲೂ ನಮಗೆ ನಂಬಿಕೆ ಇದೆ. ಇದ್ರಲ್ಲಿ ಹೇಳಿರೋದು ಇದು ಸರಿ. ಸೊ ಅದೇ ರೀತಿ ಅದೇ ತರದೊಂದು ನಂಬಿಕೆ ನಮಗೆ ಕೃಷ್ಣ ಪರಮಾತ್ಮ ಅದು ಹೇಳಿರೋದ್ರ ಮೇಲೆ ಇರ್ಬೇಕು. ಯಾಕಂದ್ರೆ ಇದು ಶ್ರುತಿ ಪ್ರಮಾಣ ಅಂತ ಹೇಳ್ತಾರೆ ಭಗವದ್ಗೀತೆನ.
ಲೈಕ್ ಶ್ರುತಿ ಸ್ಮೃತಿ ಅಂದ್ರೆ ಅದು ಮೊದ್ಲಿನ ಕಾಲದಲ್ಲೆಲ್ಲ ಬರೀ ಒಬ್ರಿಂದ ಒಬ್ರಿಗೆ ಹೇಳಿ ಬರ್ತಾ ಇದ್ದಿದ್ದು. ಅಂದ್ರೆ ಇದು ಬುಕ್ಸ್ ಅಂತೆಲ್ಲ ಇರ್ಲಿಲ್ಲ. ಅಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ಜ್ಞಾನಿಗಳವರೆಲ್ಲ, ಅಂದ್ರೆ ಹೇಳಿನೇ ಅರ್ಥ ಆಗ್ತಾ ಇತ್ತು ಅವರಿಗೆಲ್ಲ. ಈಗ ನಮಗ್ ಮಾತ್ರ ಪುಸ್ತಕ ರೀತಿಯಲ್ಲಿ ಬೇಕಾಗತ್ತೆ, ಬಟ್ ಇದನ್ನ ನಾವು ಕೇಳಿ ತಿಳ್ಕೊಬೇಕು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಇರುವಂತದ್ದೆಲ್ಲ ನಾವು ಎಲ್ಲಾನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀನಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ನಮಗೆ ತುಂಬಾ ಲಿಮಿಟೆಡ್, ನಮ್ಮ ಒಂದು ಸೆನ್ಸಸ್ ಏನಿದೆ ಅದೆಲ್ಲ ಲಿಮಿಟೆಡ್ ಇದೆ. ನಮಗೆ ಒಂದಷ್ಟು ದೂರದಲ್ಲಿರೋ ವ್ಯಕ್ತಿನೇ ಕಾಣಿಸಲ್ಲ ಅಲ್ವಾ. ಹಾಗಿರುವಾಗ ನಮಗೆ ಇಲ್ಲ ನನಗ್ ಕಾಣಿಸಿಲ್ಲ ಅಂದ್ರೆ ದೇವ್ರಿಲ್ಲ ಅಂತ ಹೇಳೋದು ತುಂಬಾ ಮೂರ್ಖತನ ಆಗುತ್ತೆ. ಸೊ ನಮಗೆ ಪುಸ್ತಕದಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅದು ನಮಗೆ ನಂಬೇಕು, ನಾವು ನಂಬಿಕೆ ಮಾಡ್ತೀವಿ. ಸೊ ಅರ್ಜುನನ ನಿರ್ಣಯ. ಸೊ ಕೃಷ್ಣನು ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ಅರ್ಜುನನಿಗೆ ಕಷ್ಟವಾಯಿತು. ಅರ್ಜುನನು ಶ್ರೀಕೃಷ್ಣನಿಗೆ ಶರಣಾದನು ಮತ್ತು ಇದರ ಪರಿಣಾಮವಾಗಿ ಈ ಭಗವದ್ಗೀತೆ ಮಾತನಾಡಲಾಯಿತು. ಸೊ ಹೇಗೆ ಅಂದ್ರೆ ಇದು ಸೀನ್ ಅಂತಾರಲ್ಲ, ಸೆಟ್ಟಿಂಗ್ ಅಪ್ ಸೀನ್, ಹೇಗೆ ಸ್ಟಾರ್ಟ್ ಆಯ್ತು ಭಗವದ್ಗೀತೆ ಅನ್ನೋದು ಅಂತ ಹೇಳಿ. ಸೊ ಅರ್ಜುನನಿಗೆ ಅಲ್ಲಿ ಯುದ್ಧ ಭೂಮಿಗೆ ಬರ್ತಾನೆ. ಇನ್ನೇನು ಯುದ್ಧ ಮಾಡ್ಬೇಕು ಅಂತ ಹೇಳುವಾಗ ಅವನು ರಥನ ಮಧ್ಯದಲ್ಲಿ ತಗೊಂಡೋಗು ಅಂತ ಕೃಷ್ಣನಿಗೆ ಹೇಳ್ತಾನೆ. ಎರಡು ಈ ಕಡೆ ಕೌರವರು, ಈ ಕಡೆ ಪಾಂಡವರು. ಸೊ ಎರಡರ ಮಧ್ಯೆ ತಗೊಂಡೋದಾಗ ಅವನು ನೋಡ್ತಾನೆ, ಅವನ ಕೌರವರು ಅಂದ್ರೆ ಅವನ ಆಪೋಸಿಟ್ ಸೈಡ್ ಅಲ್ಲಿ ಯಾರು ಯುದ್ಧಕ್ಕೆ ಅಂತ ಬಂದಿದ್ದಾರೆ ಅದ್ರಲ್ಲಿ ಎಲ್ಲರೂ ಅವನು ಗೊತ್ತಿರೋರು ಇರ್ತಾರೆ. ಎಲ್ಲಾ ಬಂಧುಗಳು, ಸಂಬಂಧಿಕರು, ಅವನ ಅಂದ್ರೆ ಇವರು ಅವರ ಟೀಚರ್ ಯಾರಿರ್ತಾರೆ ಅವರು, ಅಥವಾ ಮತ್ತೆ ಭೀಷ್ಮ ಪಿತಾಮಹ, ಅವನ ಎಲ್ಲರೂ ಗೊತ್ತಿರೋರು, ಅಂದ್ರೆ ಎಲ್ಲ ಸಂಬಂಧಿಕರು, ಮಕ್ಕಳು, ಅವನ ಮಕ್ಕಳು, ಸೋದರಾಳಿ ಅಂದ್ರು, ಹಾಗೆಲ್ಲ ಎಲ್ಲರೂ ಅಂದ್ರೆ ಫುಲ್ ರಿಲೇಷನ್ಸ್ ಇರ್ತಾರೆ. ಸೊ ಅದನ್ನ ನೋಡಿ ಅವನು ನಾನು ಇನ್ನು ಅಂದ್ರೆ ಬೇಜಾರಾಗುತ್ತೆ ಅವನಿಗೆ. ಇವ್ರ ಜೊತೆ ನಾನು ಯುದ್ಧ ಮಾಡಿ ಗೆಲ್ಬೇಕಾ, ನನಗಿಂತ ಯುದ್ಧ ಅವಶ್ಯಕತೆ ಇದೆಯಾ, ಇದಕ್ಕಿಂತ ನಾನು ಕಾಡಿಗೆ ಹೋಗಿ ಯಾರು ಇರ್ಬೋದು ಅಂತ ಹೇಳಿ ಅವನು ತುಂಬಾ ಕಾರಣಗಳನ್ನ ಕೊಟ್ಟು ಕೃಷ್ಣನ ಹತ್ರ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ. ಸೊ ಪ್ರತಿಯೊಂದು ಪ್ರಯಾಣವು ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಸೊ ಈ ಗೀತೆದೊಂದು ಮಿಸ್ಟ್ರಿ ಏನಿದೆ, ಇದರದ ಒಂದು ಜರ್ನಿಗೆ ಸ್ವಾಗತ ಎಲ್ಲರಿಗೂ. ಸೊ ಇದು ಯುದ್ಧ ಭೂಮಿಯಲ್ಲಿ 3 ತರ ಪ್ರತಿಕ್ರಿಯೆಗಳು. ಸೊ ಇದು ಧೃತರಾಷ್ಟ್ರ, ಇದು ಅರ್ಜುನ, ಇದು ದುರ್ಯೋಧನ. ಸೊ ಧೃತರಾಷ್ಟ್ರ ತಮೋಗುಣ, ಅಂದ್ರೆ ಅವನು ಕುರುಡು, ಅಂದ್ರೆ ಬರೀ ಫಿಸಿಕಲಿ ಅಲ್ಲ, ಅವನು ಆಕ್ಚುಲಿ ಮಾರಲಿ, ಮೆಂಟಲಿ ಎಲ್ಲಾನು ಬ್ಲೈಂಡ್ ಧೃತರಾಷ್ಟ್ರ. ಯಾಕೆ ಅಂತ ಹೇಳಿದ್ರೆ ಆತರ ಒಂದು ಪುತ್ರ ಮೋಹ. ಪುತ್ರ ಏನೇ ತಪ್ಪು ಮಾಡಿದ್ರು ಅವನು ಎಷ್ಟು ತರ ತೊಂದರೆಗಳು ಕೊಟ್ಟು ಅವ್ರನ್ನ, ಪಾಂಡವರ್ನ ಅವರು ಸಾಯಿಸಕ್ಕೆ ತುಂಬಾ ನೋಡ್ತಾರೆ. ತಮ್ಮನ ಮಕ್ಕಳಾದ್ರೂ ಅವನಿಗೆ ಒಂದ್ ಸ್ವಲ್ಪನೂ ಕರುಣೆ ಅನ್ನೋದಿರಲ್ಲ. ಅಂದ್ರೆ ಅಷ್ಟೊಂದು ದುರಾಸೆ, ಒಂದು ಇದನ್ ಬಿಟ್ಕೊಡಲ್ಲ, ನನ್ ಕಿಂಗ್ಡಮ್ನ ಬಿಟ್ಕೊಡಲ್ಲ ಅವನಿಗೆ, ತಮ್ಮನ ಮಕ್ಕಳಿಗೆ ಅಂತ ಹೇಳಿ ಒಂದು ತುಂಬಾ ದುರಾಸೆ ಇರುತ್ತೆ. ಸೊ ಅವನಿಗೆ ಎಲ್ಲ ಇರುತ್ತೆ ಜೀವನದಲ್ಲಿ, ಅಂದ್ರೆ ಒಳ್ಳೆ ಹೆಂಡತಿ, ಅಂದ್ರೆ ತುಂಬಾ ಸುಂದರವಾಗಿರೋ ಹೆಂಡತಿ, ಎಲ್ಲ ಲೈಫಲ್ಲಿ ಇದ್ರುನು ಅವನಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಲ್ಲ. ಹಾಗಾಗಿ ಅವನು ತಮೋಗುಣ. ಇವನು ಅರ್ಜುನ ಆಕ್ಚುಲಿ ನಮ್ ಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಅಂದ್ರೆ ಈಗ ಯಾರಿಗೆ ಅಂದ್ರೆ ಒಬ್ಬರದು ಭೂಮಿನ ಅಪಹರಿಸೋದಿರ್ಬೋದು, ಅಥವಾ ವಿಷ ಹಾಕುವಂಥದ್ದು, ಮತ್ತೆ ದುಡ್ಡನ್ನ ಲೂಟಿ ಮಾಡುವಂಥದ್ದು, ಮತ್ತೆ ಬೆಂಕಿ ಹಾಕುವಂಥದ್ದು, ಮನೆಗೆ ಬೆಂಕಿ ಹಾಕುವಂಥದ್ದು, ಮತ್ತೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂಥದ್ದು, ಮತ್ತೆ ಈ ತರದೆಲ್ಲ ಮಾಡೋರಿನ್ನ ನಾವು ಕೊಲ್ಲಬಹುದು ಅಂತ ಹೇಳಿ, ಅಂದ್ರೆ ಮತ್ತೆ ಹೆಂಡತಿಯನ್ನ ಅಪಹರಿಸುವಂಥದ್ದು. ಸೊ ಈ ತರದ್ದೆಲ್ಲ ಯಾರೇ ಮಾಡಿದ್ರು ಅವ್ರನ್ನ ಸಾಯಿಸಿದ್ರು ತೊಂದರೆ ಇಲ್ಲ ಅನ್ನೋದು ವೇದಿಕಲ್ಲಿ ಇದೆ ಧರ್ಮದಲ್ಲಿ. ಆದ್ರೆ ಇದೆಲ್ಲಾನು ಮಾಡಿದ್ದಾರೆ ಕೌರವರು, ಆದ್ರೂನು ಅವನಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನಿಗೆ ಒಂದು ಕರುಣೆ, ಸಹಾನುಭೂತಿ. ಯಾಕೆಂತ ಹೇಳಿದ್ರೆ ಅವನು ಸತ್ವಗುಣ ಅರ್ಜುನ. ಸೊ ಅವನಿಗೆ ಮಾಡಕ್ ಇಷ್ಟ ಇಲ್ಲ. ಅಂದ್ರೆ ಯಾಕೆ ಅವರಿಗೆಲ್ಲ ನಾನು ಹಾಗೆ ಮಾಡೋದಕ್ಕಿಂತ ನಾನು ಕಾಡಿಗೆ ಹೋದ್ರು ತೊಂದ್ರೆ ಇಲ್ಲ, ಭಿಕ್ಷೆ ಬೇಡಿ ಮಾಡ್ತೀನಿ, ಹಾಗೆಲ್ಲ ಅವನಿಗೆ ಕಾರಣಗಳು ಕೊಡ್ತಾನೆ. ಸೊ ಇಲ್ಲಿ ಅಳ್ತಾ ಇರೋದು ನೋಡ್ಬೋದು ನಾವು, ಅರ್ಜುನ ಬೇಜಾರಾಗಿ. ಸೊ ಅಷ್ಟೊಂದು ಸಾಫ್ಟ್ ಅಂದ್ರೆ ಹೃದಯ. ಸೊ ಇದು ದುರ್ಯೋಧನ. ಸೊ ದುರ್ಯೋಧನ ರಜೋಗುಣ. ಸೊ ಅಂದ್ರೆ ಎಷ್ಟಿದ್ರು ಇನ್ನು ಬೇಕು 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 ಅನ್ನೋ ತರ.
ಸೊ ಹಾಗಾಗಿ ಅವನು ಇದು ಒಂದೇ ಒಂದು ಯುದ್ಧ ಭೂಮಿಯಲ್ಲಿ ಯುದ್ಧ ಆಗ್ತಾ ಇದೆ, ಬೇರೆ ಬೇರೆ ಪ್ರತಿಕ್ರಿಯೆಗಳು ಬೇರೆ. ಇದು ಮೊದಲನೇ ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸೊ ಇಲ್ಲಿ ಈ ಹಾಲು ಉಕ್ಕುವಂಥದ್ದು ಅಂದ್ರೆ ಶುಭ ಸಂಕೇತ. ನಾವು ಇದು ಗೃಹ ಪ್ರವೇಶಗಳಲ್ಲೆಲ್ಲ ಹಾಲು ಉಕ್ಸ್ತೀವಲ್ವಾ, ಸೊ ಅದು ಶುಭ ಸಂಕೇತ. ಅದನ್ನ ಧರ್ಮಕ್ಷೇತ್ರ ಅಂದ್ರೆ ಧರ್ಮಕ್ಷೇತ್ರಕ್ಕೆ ಹೋಲಿಸಲಾಗಿದೆ. ಸೊ ಇದು ಮಾಮಕ ಪಾಂಡವ, ಅವನು ಹೇಳ್ತಾನೆ ಧೃತರಾಷ್ಟ್ರ ನನ್ನವರು ಹಾಗೂ ಪಾಂಡವರು. ಆಕ್ಚುಲಿ ಅಂದ್ರೆ ಎಲ್ಲರೂ ಕುರು ಡೈನೆಸ್ಟಿ ಅಂದ್ರೆ ಕೌರವರೇ. ಆಕ್ಚುಲಿ ಪಾಂಡವರು ಅಂದ್ರೆ ಕೌರವರೇ, ಅವರು ಕುರು ಡೈನೆಸ್ಟಿಗೆ ಸೇರಿರೋರು. ಆದ್ರೆ ಅವನು ಪಾಂಡವರ ಮಕ್ಕಳು ಅಂತ ಅವ್ರನ್ನ ಬೇರೆ ಮಾಡಿರ್ತಾನೆ. ಅಲ್ಲಿನೇ ಅವನು ಭೇದ ಭಾವ ಮಾಡ್ತಾ ಇದ್ದಾನಲ್ವಾ. ಈಗ ಹಾಲಿಗೆ ನಾವು ನಿಂಬೆಹಣ್ಣು ಹಾಕಿದ್ರೆ ಹಾಲು ಒಡೆಯುತ್ತೆ. ಸೊ ಒಡೆಯೋ ಬುದ್ಧಿ ಅಂದ್ರೆ ಒಂದು ಫ್ಯಾಮಿಲಿನ ಒಡೆಯುವಂಥದ್ದು, ಅದನ್ನ ಇಲ್ಲಿ ಅವನ ಮಾತಲ್ಲಿ ಗೊತ್ತಾಗ್ತದೆ. ಅವನು ಎಷ್ಟು ಒಂದು ಅಸೂಯೆ ಇದೆ ಅವನಿಗೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಮಾಮಕ ಪಾಂಡವ ಅಂತ ಹೇಳ್ತಾನೆ, ನನ್ನವರು ಹಾಗೂ ಪಾಂಡವರು. ಅಂದ್ರೆ ಇದು ಅರ್ಜುನ ಇದರಲ್ಲಿ ಸಂಜಯನ ಹತ್ರ ಕೇಳೋದು. ಅಂದ್ರೆ ನಿಮಗೆಲ್ಲ ಗೊತ್ತಿದ್ದು ಇದು ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ. ಯಾರು? ವ್ಯಾಸ. ಸೊ ವ್ಯಾಸದೇವನ ಶಿಷ್ಯ ಇವರು. ಸೊ ಇವರಿಗೆ ಅಲ್ಲಿ ಯುದ್ಧ ಭೂಮಿಲಿ ಏನಾಗ್ತಿದೆ ಅಂತ ಇಲ್ಲಿಂದಾನೇ ನೋಡ್ತಾ ಇರ್ತಾನೆ. ಯಾಕಂದ್ರೆ ಇವನು ಕುರುಡ ಅಲ್ಲ. ಧೃತರಾಷ್ಟ್ರನಿಗೆ ಯಾರಾದ್ರೂ ವಿವರಿಸ್ಬೇಕಿರುತ್ತೆ ಏನಾಗ್ತಿದೆ ಭೂಮಿಯಲ್ಲಿ ಅಂತ. ಸೊ ಹಾಗಾಗಿ ಇವನಿಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ ವ್ಯಾಸದೇವರು. ಸೊ ಹಾಗಾಗಿ ಇವನು ಹೇಳ್ತಾ ಇರ್ತಾನೆ ಏನಾಗ್ತಿದೆ ಅಂತ ಇವನ್ನ ಕೇಳೋದು ಧೃತರಾಷ್ಟ್ರ. ಸೊ ಕಿಮ ಕುರ್ವತ, ಏನ್ ಮಾಡ್ತಾ ಇದ್ದಾರೆ ಅಂತ. ಸೊ ಪ್ರಭುಪಾದರು ಹೇಳ್ತಾರೆ ಇಲ್ಲಿ, ಇದೆಂತ ಮೂರ್ಖತನವಾದ ಪ್ರಶ್ನೆ ಇದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಯುದ್ಧ ಭೂಮಿಗೆ ಹೋದ್ಮೇಲೆ ಯುದ್ಧ ಮಾಡ್ಲೇಬೇಕಲ್ಲ. ಆದ್ರೆ ಅವ್ನು ಯಾಕೆ ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಅವನಿಗೆ ಭಯ. ಇದೊಂದು ಧರ್ಮಕ್ಷೇತ್ರ. ಸೊ ಎಲ್ಲಿಯಾದ್ರೂ ನನ್ ಮಕ್ಕಳು ಅವರು ಒಪ್ಪಿ ಎಲ್ಲಿಯಾದ್ರೂ ಕೊಡ್ತೀನಿ, ಅವರಿಗೆ ಮನ್ಸೇನಾದ್ರು ಬದಲಾವಣೆ ಆಗಿ ರಾಜ್ಯನ ಕೊಡ್ತೀನಿ ಅಂತ ಎಲ್ಲಿ ಒಪ್ತಾರೆ ಅಂತ ಹೇಳಿ ಒಂದು ಭಯ ಅವನಿಗೆ. ಹಾಗಾಗಿ ಆ ಭಯಕ್ಕೆ ಅವನು ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳ್ತಾನೆ ಸಂಜಯನ ಹತ್ರ, ಕಿಮ ಕುರ್ವತ, ಏನ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ರಸಗುಲ್ಲಾ ಏನಾದ್ರು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ನಾವು ಮನೆಗೆ ಯಾರು ಬಂದಾಗ ಸ್ವೀಟ್ ಕೊಡ್ತೀವಿ, ಆಮೇಲೆ ತಿಂದ್ರ ಅಂತ ಹೇಳಿದ್ರೆ ಅದು ಮೂರ್ಖತನ. ಯಾಕಂದ್ರೆ ಕೊಟ್ಟ ಮೇಲೆ ತಿಂತಾರೆ, ನಾವು ಟೈಮ್ ಕೊಡ್ಬೇಕು ಅವ್ರಿಗೆ. ಹಾಗೆ ಯುದ್ಧ ಭೂಮಿಗೆ ಬಂದ್ಮೇಲೆ ಅವರು ಯುದ್ಧ ಮಾಡ್ಲೇಬೇಕು. ಸೊ ಇದೀಗ ದುರ್ಯೋಧನ ಬಂದು ದ್ರೋಣಾಚಾರ್ಯರ ಹತ್ರ ಬಂದು ಕೇಳ್ತಾ ಇರುವಂತದ್ದು, ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಸೊ ಇದೊಂಥರ ವ್ಯಂಗ್ಯವಾಗಿ ಮಾತಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಮ ಶಿಷ್ಯನಾದ ದ್ರುಪದನ ಮಗ. ಯಾಕೆ ಅಂತ ಹೇಳಿದ್ರೆ, ದ್ರುಪದನಿಗೂ ಇವರಿಗೂ ಒಂದು ಪೊಲಿಟಿಕಲಿ ಅಂದ್ರೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ದ್ರೋಣಾಚಾರ್ಯರಿಗೂ ಅವರಿಗೂ. ಸೊ ಹಾಗಾಗಿ ಅಂದ್ರೆ ಅವರು ಏನೋ ಒಂದು ಅದರಿಂದ ಅವ್ರು ಏನ್ ಮಾಡ್ತಾನೆ, ದ್ರುಪದ ಏನ್ ಮಾಡ್ತಾನೆ, ಅಂದ್ರೆ ಕಠೋರ ತಪಸ್ ಮಾಡಿ ಅವನೊಂದು ಮಗನನ್ನ ಪಡಿತಾನೆ, ದೃಷ್ಟದ್ಯುಮ್ನ. ಸೊ ಅವನ ಪಡಿತಾನೆ, ಅವನಿಂದ ಅವನ ಕೊಲೆ ಆಗ್ಬೇಕು. ಅಂದ್ರೆ ಅವನಿಂದ ದ್ರೋಣಾಚಾರ್ಯ ಸಾಯ್ತಾನೆ ಅಂತ ಹೇಳಿ. ಸೊ ಆಗ ಅದು ಗೊತ್ತಿರುತ್ತೆ ದ್ರೋಣಾಚಾರ್ಯನಿಗೆ. ಆದ್ರೂ ಸಹ ಅವನು ವಿದ್ಯೆ ಹೇಳ್ಕೊಡ್ತಾನ ಅವನಿಗೆ. ಯಾವುದು? ಈ ಶಸ್ತ್ರವಿದ್ಯೆ ಏನಿದೆ ಅದನ್ನ ಅವನಿಗೆ ಹೇಳ್ಕೊಡ್ತಾನೆ. ಸೊ ಈಗ ಅವನು ಬಂದು ಹೇಳ್ತಾ ಇರೋದು, ನಿಮಗೇನಾದ್ರೂ ಬುದ್ಧಿ ಇದೆಯಾ? ನೀವು ಅವರಿಗೆ ಹೇಳ್ಕೊಟ್ರಲ್ಲ, ಈಗ ನೋಡಿ ಅವನು ಎಷ್ಟು ಚೆನ್ನಾಗಿ ಅಲ್ಲಿ ಅವ್ರ ಕಡೆ ಅವನು ಸೇನಾಧಿಪತಿ ಆಗಿರ್ತಾನೆ ಪಾಂಡವರ ಕಡೆ. ಅಂದ್ರೆ ಅವನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇವರು, ಅಂದ್ರೆ 14 ವರ್ಷ ಅವರು ವನವಾಸದಲ್ಲಿ ಇದ್ದು ಬಂದಾಗ ಇಷ್ಟು ಒಳ್ಳೆ ಸೈನ್ಯ ಹೆಂಗ್ ಮಾಡಕ್ ಸಾಧ್ಯ ಅಂತ ಅವನು ದುರ್ಯೋಧನ ಆಶ್ಚರ್ಯ ಅವನಿಗೆ. ಹಾಗಾಗಿ ಅವನದನ್ನ ನೋಡಿ ಹೇಳ್ತಾನೆ, ನೋಡಿ ನೀವು ನಿಮ್ಮ ದ್ರುಪದನ ಮಗ ಎಷ್ಟು ಚೆನ್ನಾಗಿ ಮಾಡಿದಾನಲ್ಲಿ ನೋಡಿ. ಅಂದ್ರೆ ಯಾಕೆ ಈ ತರ ಹೇಳೋದು ಅಂತ ಹೇಳಿದ್ರೆ, ನೀವಿನ್ನು ಯುದ್ಧದಲ್ಲಿನೂ ಈ ತರ ಒಂದು ಲೀನಿಯನ್ಸ್ ತೋರಿಸ್ಬೇಡಿ. ಸೊ ನಿಮ್ಮ ಒಂದು ಇದರಿಂದಾಗಿ ನಾವು ಸೋಲ್ಬೋದು. ಸೊ ಆತರ ಒಂದು ಲೀನಿಯನ್ಸ್ ಬೇಡ ಅಂತ ಹೇಳಿ ಅವನು
ದುರ್ಯೋಧನ ಹೇಳ್ತಾ ಇರೋದು. ಸೊ ದೊಡ್ಡ ಕಣ್ ಮಾಡಿ ನೋಡ್ತಾ ಇದ್ದಾನೆ ಗುರುಗಳನ್ನ. ಸಘೋಷೋದಾರ್ಥ ರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥ್ವೀಂಶ್ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲವು ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯವನ್ನು ಚೂರ್ಚೂರ್ ಮಾಡಿತು. ಸೊ ಇದು ಕೌರವರು ಶಂಖನ ಊದುವಾಗ ಏನು ಅನ್ಸಿಲ್ಲ ಯಾರಿಗೂ. ಅದೇ ಇವರು ಪಾಂಡವರು ಊದುವಾಗ ಅಂದ್ರೆ ಅದು ದಿವ್ಯವಾದ ಶಂಖ ಅದು. ಸೊ ಅವರಿಗೆಲ್ಲ ಒಂದು ಹೆದರಿಕೆ ಆಯ್ತಂತಂದ್ರೆ ಹೃದಯ ಎಲ್ಲ ಚೂರ್ ಆಯ್ತು. ಯಾರ್ದು? ಕೌರವರದು. ಯಾಕೆ ಅಂತ ಹೇಳಿದ್ರೆ ಅದು ಅಪಶಕುನ. ಅಂದ್ರೆ ಒಂದು ಯುದ್ಧ ಸ್ಟಾರ್ಟ್ ಆಗುವಾಗ್ಲೇ ಅಂದ್ರೆ ಶುರುವಾಗುವಾಗ್ಲೇ ಅದೊಂದು ಅಪಶಕುನ, ಹೆದರಿಕೆ ಆಯ್ತು ಅವ್ರಿಗೆ. ಆತರ ಒಂದು ಅಂದ್ರೆ ಅವರ ಹೃದಯ ಚೂರ್ ಆಗಿದ್ದು ಅದು ಅಪಶಕುನ, ಇವ್ರಿಗದು ಶುಭ ಸೂಚಕ. ಯಾಕೆಂತ ಹೇಳಿದ್ರೆ ಅದು ದಿವ್ಯವಾದ ಶಂಖವು. ಸೊ ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. ಸೊ ಈ ಯುದ್ಧ ಭೂಮಿಯಲ್ಲಿ ಗೆಲ್ಲಕ್ಕೆ 9 ಕಾರಣಗಳು. ಅದು ಯಾವ್ದೆಲ್ಲ ಅಂತ ಹೇಳಿದ್ರೆ ಧರ್ಮಕ್ಷೇತ್ರ. ಸೊ ಈ ಆಗಿರೋ ಒಂದು ಜಾಗ ಏನಿದೆ ಅದು ಧರ್ಮಕ್ಷೇತ್ರ, ಕುರುಕ್ಷೇತ್ರ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಧರ್ಮಕ್ಕೆ ಜಯ ಆಗುತ್ತೆ ಅನ್ನೋದೊಂದು. ಯಾಕಂದ್ರೆ ಪಾಂಡವರು ಯಾವಾಗಲೂ ಧರ್ಮದ ಕಡೆ ಇದ್ರು, ಹಾಗಾಗಿ ಅವರಿಗೆ ಜಯ ಆಗುತ್ತೆ ಅಂತ ಹೇಳಿ. ಹಾಗೂ ಇಲ್ಲಿ ಧರ್ಮಕ್ಷೇತ್ರ ಅನ್ನೋ ಜಾಗದಲ್ಲಿ ಈ ದೇವತೆಗಳೆಲ್ಲ ಬಂದು ಅಲ್ಲಿ ಯಾಗಗಳು ಮಾಡ್ತಾ ಇದ್ರಂತೆ, ಆತರ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಅದು ಇವರಿಗೆ ಅಂದ್ರೆ ಅರ್ಜುನನಿಗೆ ಗೆಲ್ಲಕ್ಕೆ ಒಂದು 9 ಕಾರಣಗಳು. ದೈವಿಕ ರಥ. ಸೊ ಇದು ಅಗ್ನಿದೇವರು ಕೊಟ್ಟಿರ್ತಾರೆ ಈ ರಥನ. ಸೊ ಹಾಗಾಗಿ ಅದೊಂದು ಶುಭ ಸೂಚಕ. ಮತ್ತೆ ಕಪಿಧ್ವಜ ಅಂತ ಹೇಳಿದ್ರೆ ಇದು ಆಂಜನೇಯ ಹನುಮಾನ್ ಫ್ಲಾಗ್. ಏನಂತ ಹೇಳಿದ್ರೆ ಈಗ ನಮಗೆಲ್ಲ ಗೊತ್ತು, ಈಗ ತ್ರೇತಾಯುಗದಲ್ಲಿ ಯಾವಾಗ ಕೃಷ್ಣ ರಾಮನಾಗಿ ಬಂದಿರುವಾಗ ಆಂಜನೇಯ ಎಷ್ಟು ಒಂದು ಸಹಾಯ ಮಾಡಿರ್ತಾನೆ ಒಂದು ಗೆಲ್ಲಕ್ಕೆ ರಾಮನಿಗೆ. ಸೊ ಹಾಗಾಗಿ ಅದೇ ತರ ಇದ್ರಲ್ಲೂ ಈಗ ಹನುಮಾನ್ ಬಂದು ಹನುಮಾನು ಏನ್ ಹೇಳೋಂತಂದ್ರೆ ಹರಿ ಬೋಲ್ ಅನ್ನುವಂಥದ್ದು ಅಲ್ಲಿ ಅಂದ್ರೆ ಒಂದೊಂದು ಬಾಣ ಬಿಡುವಾಗ ಹನುಮಾನಿಗೆ ಆತರ ಒಂದು ಸೇವೆ ಕೊಟ್ಟಿರ್ತಾನಂತೆ ಅಂದ್ರೆ ಕೃಷ್ಣ. ಸೊ ಅಲ್ಲಿ ಹನುಮಾನ್ ಫ್ಲಾಗ್. ಸೊ ಅದು ಒಂದು ಶುಭ ಸೂಚಕ. ಮತ್ತೆ ಶಂಖನಾದ, ಅದೇ ಅವರು ಪಾಂಡವರದೆಲ್ಲ ಶಂಖ ಊದುವಾಗ ಅದು ಕೃಷ್ಣಂದು ಮತ್ತೆ ಅರ್ಜುನಂದೆಲ್ಲ ಆತರ ಒಂದು ದಿವ್ಯವಾದ ಶಂಖ ಅದು. ಮತ್ತೆ ಗಾಂಡೀವ. ಸೊ ಇದು ಅರ್ಜುನನಿಗೆ ಸಿಕ್ಕಿರುವಂತದ್ದು ಗಾಂಡೀವ. ಇದು ಅವನಿಗೆ ಇಂದ್ರನ ಕಡೆಯಿಂದ ಬಂದಿರುತ್ತೆ. ಮತ್ತೆ ಪಶುಪತಸ್ತ್ರ. ಮತ್ತೆ ತ್ಯಕ್ತ ಜೀವಿತ. ಸೊ ಈ ತ್ಯಕ್ತ ಜೀವಿತ ಅಂತ ಈ ಪದನ ಯೂಸ್ ಮಾಡೋದು ಯಾರು ಅಂದ್ರೆ ದುರ್ಯೋಧನ. ಸೊ ಅಂದ್ರೆ ತ್ಯಕ್ತ ಜೀವಿತ ಅಂದ್ರೆ ನನಗೋಸ್ಕರ ನನ್ನ ಕಡೆಯವರು ಜೀವ ಕೊಡಕ್ಕೂ ರೆಡಿ ಇದ್ದಾರೆ ಅಂತ ಹೇಳ್ತಾನ ಒಂದೊಂದ್ ಕಡೆ ದುರ್ಯೋಧನ. ಸೊ ಅದ್ ಯಾಕೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಲೈಕ್ ಒಂದು ಯುದ್ಧ ಸ್ಟಾರ್ಟ್ ಆಗೋ ಮುಂಚೆನೆ ಅವನು ಸೋಲೋ ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ, ಹಾಗಾಗಿ ಅದೊಂದು ಅವರಿಗೆ ನೆಗೆಟಿವ್, ಇವರಿಗೆ ಅದು ಒಂದು ಶುಭ ಸೂಚಕ ಅಂತ ಹೇಳಿ. ಮೋಕ್ಷದ ಏಕಾದಶಿ. ಸೊ ಇದು ಆಗಿದ್ದು ಮೋಕ್ಷದ ಏಕಾದಶಿ ದಿನ. ಈ ಭಗವದ್ಗೀತೆದೊಂದು ಜ್ಞಾನ ಏನಿದೆ ಕೃಷ್ಣ ಕೊಟ್ಟಿದ್ದು ಅದೊಂದು ಶುಭ ದಿನ ಅಂತ. ಭಾಗ್ಯಲಕ್ಷ್ಮಿ. ಸೊ ಭಾಗ್ಯಲಕ್ಷ್ಮಿ ಅಂದ್ರೆ ಕೃಷ್ಣನ ಹೆಂಡತಿ. ಸೊ ಲಕ್ಷ್ಮಿ ಯಾವಾಗಲೂ ವಿಷ್ಣು ಅಂದ್ರೆ ಇರೋ ಕಡೆನೆ ಇರೋದು, ಕೃಷ್ಣ ಇರೋ ಕಡೆ. ಸೊ ಹಾಗಾಗಿ ಇದೊಂದು ಕೃಷ್ಣನ ಕಡೆ ಇರ್ತಾಳೆ ಅಂತ. ಮತ್ತೆ ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ. ಸೊ ಕೃಷ್ಣನಿಗೆ ಇದೊಂದು ಹೆಸರಿದೆ, ಋಷಿಕೇಶ, ಇಂದ್ರಿಯಗಳ ಒಡೆಯ. ಸೊ ನಾವೂನು ಅಷ್ಟೇ, ನಮ್ಮ ಇಂದ್ರಿಯಗಳನ್ನ ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ತೊಡಸ್ಕೋತೀವೋ ಆಗ ನಮ್ಮ ಇಂದ್ರಿಯಗಳು ನಮಗೆ ಕಷ್ಟ ಕೊಡಲ್ಲ. ಇಲ್ಲಾಂದ್ರೆ ಅದು ತುಂಬಾ ಕಷ್ಟ ಕೊಡುತ್ತೆ, ನಾವ್ ಹೇಳ್ದಂಗೆ ಕೇಳಲ್ಲ. ಸೊ ಹಾಗಾಗಿ ಋಷಿಕೇಶ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಪಾಂಡವರು ಗೆದ್ರು ಅಂತ. ಸೊ ಈಗ 5 ಕಾರಣಗಳು ಅರ್ಜುನ ಕೊಡ್ತಾ ಇರುವಂತದ್ದು. ಸೊ ಬೇರೆ ಬೇರೆ ಶ್ಲೋಕಗಳಿಂದ ತಗೊಂಡಿರುವಂತದ್ದು. ಒಂದು ಸಹಾನುಭೂತಿ. ಸೊ ಅವನಿಗೆ ನಾನು ಇವ್ರನ್ನೆಲ್ಲ ಸಾಯಿಸ್ಬೇಕಲ್ಲ ಅಂದ್ರೆ ಅವ್ರ ಮೇಲೆಲ್ಲ ಒಂದು ಕರುಣೆ ಬರುತ್ತೆ. ಹಾಗಾಗಿ ಸಹಾನುಭೂತಿ ಅವನೊಂದು ಕಾರಣ ಕೊಡ್ತಾನೆ ಕೃಷ್ಣನಿಗೆ, ನನಗೆ ಆಗಲ್ಲ, ಅವ್ರನ್ನ ಸಾಯಿಸಕ್ಕೆ ಆಗಲ್ಲ ಅಂತ ಹೇಳಿ. ಇನ್ನೊಂದು ಸಂತೋಷವಿಲ್ಲ. ಸೊ ಕೃಷ್ಣನೀಗ ನಾವ್ ಯಾವ್ದೇ ಒಂದು ಅಂದ್ರೆ ನಮ್ ಲೈಫಲ್ಲೇ ನಾವ್ ಏನೋ ಒಂದು ಎಂಜಾಯ್ ಮಾಡ್ಬೇಕಾದ್ರೆ ನಮಗೆ ಒಬ್ರು ನಮ್ಮ ಫ್ಯಾಮಿಲಿ ಅವ್ರು ಯಾರು ಇರ್ಬೇಕು, ಆಗ್ಲೇ ನಮ್ ಖುಷಿ. ಸೊ ನಾನು ಇವ್ರನ್ನೆಲ್ಲ ಸಾಯಿಸಿ ನಮ್ಮ ಕುಟುಂಬದವರೇ ಯಾರಿಲ್ಲ, ನಾನು ಯಾರ ಜೊತೆ ಸಂತೋಷ ಪಡ್ಲಿ? ಸೊ ಸಂತೋಷ ಇಲ್ಲ ಅಂತ ಕಾರಣ ಕೊಡ್ತಾನೆ ಅರ್ಜುನ. ಇನ್ನೊಂದು ಪಾಪ. ಸೊ ಈ ಒಂದು ಯುದ್ಧದಲ್ಲಿ ನಾನು ಇವ್ರನ್ನೆಲ್ಲ ಸಾಯಿಸಿದ್ರೆ ನನಗೆ ಪಾಪ ಅಂಟ್ಕೊಳ್ಳುತ್ತೆ, ಅಂದ್ರೆ ಸೈನಿಕರೆಲ್ಲ ಇದ್ದಾರೆ ಅವ್ರು ಅಂತೆಲ್ಲ ಹೇಳಿ. ಮತ್ತೆ ಕುಟುಂಬ ಸಂಪ್ರದಾಯಗಳು.
ಸೊ ಆ ಸೈನಿಕರು ಇವ್ರನ್ನೆಲ್ಲ ಸಾಯಿಸಿದ್ರೆ ಅವರಿಗೆಲ್ಲ ಮಕ್ಕಳೆಲ್ಲ ಅನಾಥರಾಗ್ತಾರೆ, ಸೊ ಕುಟುಂಬ ಸಂಪ್ರದಾಯಗಳು ನಾಶ ಆಗತ್ತೆ, ಹೀಗೆಲ್ಲ ಅವನು ಕಾರಣಗಳು ಕೊಡ್ತಾನೆ. ಸೊ ಈಗ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಎಲ್ಲೂ ಮಾತಾಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಅರ್ಜುನನೇ, ಅಂದ್ರೆ ಅವನು ಸರೆಂಡರ್ ಆಗಲ್ಲ ಅದ್ರಲ್ಲಿ. ಅವನು ಯಾವಾಗ ಒಂದು ಶರಣಾಗತಿ ಆಗ್ತಾನೋ ಅರ್ಜುನ, ಅದಾದ್ಮೇಲೆ ಕೃಷ್ಣ ಮಾತಾಡುವಂಥದ್ದು 2ನೇ ಚಾಪ್ಟರ್. ಆಕ್ಚುಲಿ ನಿಜವಾದ ಭಗವದ್ಗೀತೆ ಸ್ಟಾರ್ಟ್ ಆಗುವಂಥದ್ದು ಚಾಪ್ಟರ್ 2. ಇವತ್ತಿಂದ ಏನಿಲ್ಲ, ಇವತ್ತು ಜಸ್ಟ್ ಇಂಟ್ರೊಡಕ್ಷನ್ ತರ. ಬಟ್ ನಿಜವಾದ ಭಗವದ್ಗೀತೆ ಸ್ಟಾರ್ಟ್ ಆಗೋದು ನಾಳೆಯಿಂದ, ಯಾಕಂದ್ರೆ ಕೃಷ್ಣ ಮಾತಾಡೋದು ನಾಳೆಯಿಂದ. ಸೊ ಇನ್ನೊಂದು 5ನೇ ಕಾರಣ ಕೊಡ್ತಾನೆ, ಅದು ನನಗೆ ಇಂಡೆಸಿಸಿವ್ನೆಸ್ ಅಂತ ಹೇಳಿ, ನಿರ್ಣಯ. ನನಗೆ ನಿರ್ಣಯ ಮಾಡಕ್ಕಾಗಲ್ಲ. ಇದು ನಾಳೆ ಚಾಪ್ಟರ್ ಅಲ್ಲಿ ಅವನು ಫಸ್ಟ್ ಅರ್ಜುನ ಹೇಳ್ತಾನೆ, ಅಂದ್ರೆ ಎಲ್ಲ ಬಿಟ್ಟು ನನ್ನ ಕೈಯೆಲ್ಲ ಆಗ್ತಾ ಇಲ್ಲ ಕೃಷ್ಣ, ನೀನೇ, ನಾನು ಶರಣ ಆಗಿದ್ದೀನಿ, ಶಿಷ್ಯನಾಗಿ ನನಗೆ ನೀನು ಗೈಡ್ ಮಾಡು. ಸೊ ಗೀತೆಯಲ್ಲಿ ಒಟ್ಟು 5 ವಿಷಯಗಳಿದೆ. ಒಂದು ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಸೊ ಭಗವದ್ಗೀತೆಯಲ್ಲಿ ನಾವು ಈ 5 ವಿಷಯಗಳನ್ನ ನೋಡ್ಬೋದು. ಸೊ ಸಾರಾಂಶ, ಕುರುಕ್ಷೇತ್ರ ಸೇನಾವಲೋಕನ. ಸೊ ಧೃತರಾಷ್ಟ್ರನ ವಿಚಾರಣೆ, ಕಿಂ ಅಕುರ್ವತ, ದುರ್ಯೋಧನನ ಭಯ, ಮಹತೀಂ ಚಮು ವ್ಯೂಢಾಂ, ಶಂಖಗಳನ್ನು ಊದಿದರು, ಹೃದಯಾನಿ ವ್ಯಧಾರಯತ್, ಅರ್ಜುನನ ವೀಕ್ಷಣೆ, ಗಾಂಡೀವಂ ಸಂಸ್ಕೃತೆ ಹಸ್ತಾತ್, ಹೋರಾಡದಿರಲು ಅರ್ಜುನನ ಕಾರಣಗಳು, ಅಪ್ರತೀಕಾರಂ ಅಶಸ್ತ್ರಂ. ಸೊ ಇದು 5 ಕಾರಣಗಳು. ಸೊ ನಮಿಗೂ ಯಾವುದೋ ಒಂದು ಕಾರಣಗಳು ಇರುತ್ತೆ, ಅಂದ್ರೆ ಯಾವ್ದು ನಮ್ ಲೈಫಲ್ಲಿ ಯಾವುದೋ ಒಂದು ಸಂತೋಷ ಇಲ್ಲ ಅಥವಾ ಏನೋ ಒಂದು ಕಾರಣಗಳಿರುತ್ತೆ. ಸೊ ಎಲ್ಲದಕ್ಕೂ ಕೃಷ್ಣ ನಾಳೆ ಉತ್ತರ ಕೊಡ್ತಾನೆ. ಸೊ ನಾಳೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಖಂಡಿತ ಬನ್ನಿ ಎಲ್ಲರೂ. ಸೊ ಈಗ ನಾವು ಪ್ರಶ್ನೆ ತಗೋಬಹುದು ಏನಾರು ಇದ್ರೆ. ಸೊ ನಾನು ಅನ್ಮ್ಯೂಟ್ ಮಾಡ್ತೀನಿ, ಎಲ್ಲರೂ ಜೊತೆಗೆ ಹರೇ ಕೃಷ್ಣ ಹೇಳೋಣ ಒಂದ್ಸರ್ತಿ. ದಯವಿಟ್ಟು ಎಲ್ಲರೂ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ಹರೇ ರಾಮ ರಾಮ ಹರೇ ಹರೇ, ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ